بسم الله والحمد لله والصلاة والسلام على أشرف رسول الله وعلى آله وصحبه أجمعين أما بعد فأعوذ بالله من الشيطان الرجيم بسم الله الرحمن الرحيم يسألونك عن الخمر والميسر قل فيهما إثم كبير ومنافع للناس وإثمهما أكبر من نفعهما قال الله عز وجل. ವೇದಿಕೆಯಲ್ಲಿ ಆಸೀನರಾದ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರೇ, ಅದೇ ರೀತಿ ಗೌರವಾನ್ವಿತ ಪದಾಧಿಕಾರಿಗಳೇ, ಗಣ್ಯ ಅತಿಥಿಗಳೇ, ಸಭೆಯಲ್ಲಿ ಆಸೀನರಾದ ಗೌರವಾನ್ವಿತ ಸಭಾಸದರೇ, ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಭಾಷಣ ಆರಂಭಿಸುವ ಮೊದಲು ಇನ್ಶಾ ಅಲ್ಲಾ ಒಂದು 20 ನಿಮಿಷ ಮಾತನಾಡಲಿಕ್ಕೆ ಬಯಸ್ತೇನೆ. ಎಲ್ಲರೊಮ್ಮೆ ಎದ್ದು ನಿಲ್ಲಿ ಅಂತೆ. ತುಂಬಾ ಹೊತ್ತಾಯ್ತು. ನಾನು 8 ಗಂಟೆಗೆ ಇಲ್ಲಿ ಬಂದು ಕುಳಿತುಕೊಂಡಿದ್ದೇನೆ. 9:15 ಆಯ್ತು, 1:15 ಗಂಟೆ. ಎಲ್ಲರೂ ಒಮ್ಮೆ ಎದ್ದು ನಿಲ್ಲಿ. ಸ್ಟ್ಯಾಂಡ್ ಅಪ್ ಪ್ಲೀಸ್. ಇನ್ನು ಹಿಂದೆ ಬೈಕ್ನಲ್ಲಿ ಕೂತ್ಕೊಂಡ ನನ್ನ ಪ್ರೀತಿಯ ಸನ್ಮಿತ್ರರು ಸ್ವಲ್ಪ ಮುಂದೆ ಬನ್ನಿ. ಎಲ್ಲರೂ ಮುಂದೆ ಬನ್ನಿ. ನಮ್ಮ ಶಾಲೆಯ ಮಕ್ಕಳು ಬಹಳ ಶಿಸ್ತುಬದ್ಧವಾಗಿ ಕುಳಿತುಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಕೂತ್ಕೊಳ್ಳಿ. ಸಿಟ್ ಡೌನ್ ಪ್ಲೀಸ್. ಬನ್ನಿ, ಮುಂದೆ ಬನ್ನಿ. ವಿಶೇಷವಾಗಿ ನಮ್ಮ ಯುವಕರ ಜೊತೆಗೆ ಮಾತನಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಒಂದು ಕಾಲ ಇತ್ತು, ಅದು 3W ಕಾಲ ಆಗಿತ್ತು. ವಾರ್, ವೈನ್, ವುಮೆನ್. ಯುದ್ಧ, ಲಹರಿ ಮತ್ತು ಹೆಣ್ಣು. ಇವುಗಳು ಈ ಮೂರು ವಸ್ತುಗಳನ್ನು ಜೀವನದ ಅವಿಭಾಜ್ಯ ಘಟಕಗಳಾಗಿ ಭಾವಿಸಿ ಅದುವೇ ಜೀವನ ಅಂತೇಳಿ ಭಾವಿಸಿದ್ದ ಒಂದು ಜನತೆ ಎಷ್ಟರ ಮಟ್ಟಿಗೆ ಲಹರಿ ಪ್ರಿಯರಾಗಿದ್ರಂದ್ರೆ, ಒಂದು ಲಹರಿಯ ಪಾತ್ರದಲ್ಲಿ ಸತ್ತು ಬಿದ್ದ ನೊಣವನ್ನು ನೋಡಿ, ಓ ನೊಣವೇ ನೀನೆಷ್ಟು ಭಾಗ್ಯವಂತ ಅಂತೇಳಿ ಹಾಡಿ ಹೊಗಳಿದ ಕವಿಗಳು. ಅದೇ ರೀತಿ ತನ್ನ ಕೊನೆಯ ಉಸಿರು ಎಳೆಯುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಉಯಿಲು ಬರೆಸಿಕೊಂಡ ಮಾತಾಪಿತರು ಏನಂದ್ರೆ, ನಾನು ಸತ್ತು ಹೋದರೆ ನನ್ನನ್ನು ದ್ರಾಕ್ಷಿ ಬಳ್ಳಿಯ ಅಡಿಯಲ್ಲಿ ನನ್ನನ್ನು ಹೂಳಬೇಕು, ಆ ಬೇರಿನಿಂದ ಸಿಗುವಂತಹ ಸ್ವಲ್ಪವಾದರೂ ಆ ನಶೆ ನನ್ನ ಜಡ ಶರೀರಕ್ಕೆ ಲಭಿಸಬಹುದು ಅಂತೇಳಿ. ನಾನು ವಿಷಯಕ್ಕೆ ನೇರವಾಗಿ ಬರ್ತೇನೆ. ಇವತ್ತು ಇಲ್ಲಿ 40ನೇ ವಾರ್ಷಿಕವನ್ನು ಬಹಳ ಸಡಗರ ಸಂಭ್ರಮದಿಂದ ನೀವು ಆಚರಿಸಿದ್ದೀರಾ. ಬಹಳ ಉಪಯುಕ್ತವಾದ ಕಾರ್ಯಕ್ರಮಗಳು. ಆದ್ರೆ ಒಂದು ಮಾತು ಸಂಘಟಕರಿಗೆ ಕಿವಿ ಮಾತಾಗಿ ಹೇಳ್ತೇನೆ, ಎಲ್ಲವೂ ಟೈಮ್ ಕೀಪಿಂಗ್ ಜೊತೆ ಮಾಡಿದ್ರೆ ಮಾತ್ರ ಕಾರ್ಯಕ್ರಮವು ಚಂದ ಆಗುತ್ತೆ. ಎಲ್ಲದಕ್ಕೂ ಸಮಯವನ್ನು ನೀವೇನ್ ಮಾಡ್ಬೇಕು, ನೀವು ಬರೆದಿಟ್ಕೊಳ್ಬೇಕು. ಇಷ್ಟು ಸಮಯಕ್ಕೆ ನಾವು ಇಷ್ಟು ಕಾರ್ಯಕ್ರಮವನ್ನ ಮಾಡ್ತೇವೆ ಅಂತ. ನನಗೆ 8 ಗಂಟೆಗೆ ನೀವು ಟೈಮ್ ಕೊಟ್ಟಿದ್ದೀರಿ, ನಾನು ಬಂದು ಮುಟ್ಟಿದ್ದೀನಿ. 8 ಗಂಟೆಗೆ ನೀವು ಮಾತನಾಡ್ಲಿಕ್ಕೆ ಚಾನ್ಸ್ ಮಾಡಿ ಕೊಡ್ಬೇಕು. ಯಾಕಂದ್ರೆ ನನ್ನ ವಿಷಯ ಹೇಳ್ತಾ ಇಲ್ಲ, ನಾವು ಟೈಮ್ ಕೀಪಿಂಗ್ ಅನ್ನ ಪಾಲಿಸ್ತಾನೆ ಇಲ್ಲ. ಪವಿತ್ರ ಕುರ್ಆನ್ ಹೇಳುತ್ತದೆ, ನಮಾಜು ಅನ್ನುವಂಥದ್ದು ಇನ್ನ ಸಲಾತ ಕಾನತ್ ಅಲಲ್ ಮುಅ್ಮಿನೀನ ಕಿತಾಬಂ ಮೌಕೂತ ಅಂತೇಳಿ. ನಾವು ಮಸೀದಿಯಲ್ಲಿ ಮುಅದ್ದಿನ್ 1 ನಿಮಿಷ ಬಾಂಗ್ ಅಜಾನ್ ಕರೆಯುವಾಗ ಲೇಟ್ ಆದ್ರೆ ನಾವು ಅವರನ್ನ ಏನ್ ಮಾಡ್ತೇವೆ, ಹೋಗಿ ಅಂತ ಹೇಳ್ತೇವೆ. 5 ಹೊತ್ತಿನ ನಮಾಜು ಮಸೀದಿಯಲ್ಲಿ ಒಂದಿಷ್ಟು ಸಮಯ ಲೇಟ್ ಆದ್ರೆ ನಮ್ಗೆ ಬೇಡ ಅಂತ ಹೇಳ್ತೇವೆ. ಅದು ಹಾಗೆ ಹೇಳ್ಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳು ಕೂಡ ಎಲ್ಲವೂ ಟೈಮ್ ಟು ಟೈಮ್ ಮಾಡಬೇಕು. ಯಾಕಂದ್ರೆ ನಮಾಜಿಗೆ ಅಷ್ಟು ಚಂದವಾಗಿ ಟೈಮ್ ಪಾಲನೆ ಮಾಡೋರು ನಾವು. ಆದ್ರೆ ನಮ್ಮ ನಿಕಾಹಗಳು, ನಮ್ಮ ಮದುವೆಗಳು ಟೈಮ್ಗೆ ನಡೆಯುವುದಿಲ್ಲ. ಯಾಕೆ? ಟೈಮಿನ ಬಗ್ಗೆ ನಮ್ಗೆ ಯಾವುದೇ ಚಿಂತೆ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಲಾ ತಸಬ್ಬುದ್ದಹರ್, ಲಾ ತಸಬ್ಬುದ್ದಹರ್, ನೀವು ಟೈಮ್ ಅನ್ನ ನಿಂದಿಸಬಾರದು. ಯಾಕೆ? ಇನ್ನಿ ಅನದ್ದಹರ್, ಟೈಮ್ ಅನ್ನೋದು ಅದನ್ನ ಮೇಂಟೈನ್ ಮಾಡುವಂಥದ್ದು, ಟೈಮ್ ಅನ್ನ ಕೊಟ್ಟವನು ನಾನು.
ನೀವು ಟೈಮಿನ ಬಗ್ಗೆ ಯಾವುದೇ ಕಾಳಜಿ ವಹಿಸದೆ ಹೋದ್ರೆ ಖಂಡಿತವಾಗಿಯೂ ನನ್ನ ಬಗ್ಗೆ ನೀವು ಅಸಡ್ಡೆ ಹೊಂದಿದವರಾಗಿರ್ತೀರಿ ಅಂತೇಳಿ. ಏನೇ ಇರಲಿ, ಈ ವಿಚಾರಕ್ಕೆ ಬರೋಣ. 40 ವರ್ಷಗಳು ಒಂದು ಸಂಘಟನೆಯನ್ನು ಹಿಡಿದು ನಿಲ್ಲುವುದಂದ್ರೆ ಅದು ದೊಡ್ಡ ಜವಾಬ್ದಾರಿ ಸಹೋದರರೇ. ಇಲ್ಲಿ ನೀವು ಅದನ್ನ ಬಹಳ ಚೆನ್ನಾಗಿ ನಿರ್ವಹಿಸಿದ್ದೀರ. 40 ವರ್ಷಗಳ ಕಾಲ ಒಂದು ಊರಿನಲ್ಲಿ ಒಂದು ಸಣ್ಣ ಸಂಘಟನೆ, ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಅನ್ನೋದು, ಈಗ ತಾನೇ ಇಲ್ಲಿಗೆ ಭೇಟಿ ಕೊಟ್ಟ ಡಿಪಾರ್ಟ್ಮೆಂಟಿನವರು ಕೂಡ ಹೇಳಿದ್ರು. ಉಳ್ಳಾಲಕ್ಕೆ ಬಂದಾಗ ಪ್ರಥಮವಾಗಿ ನಾನು ಗ್ರಾಮ ಸಭೆಯನ್ನು ನಿರ್ವಹಿಸಿದಂಥದ್ದು ಇಲ್ಲಿ ಅಜ್ಜಿನಡ್ಕ ಎಂಬ ಊರಿನಲ್ಲಾಗಿದೆ. ತುಂಬಾ ವಿದ್ಯಾವಂತರನ್ನ ನೀವು ಹೊಂದಿಕೊಂಡಿದ್ದೀರಿ ಅಂತೇಳಿ. ಆದರೆ ಒಂದು ವಿಚಾರ ನಿಮ್ಗೆ ಹೇಳ್ತೇನೆ, ಇಂತಹ ಊರು ತುಂಬಾ ವಿರಳ. ಯುವಕರನ್ನ ಇತ್ತೀಚೆಗೆ ನಶೆಯಲ್ಲಿ ಮುಳುಗಿ ಹೋದ ಯುವಕರನ್ನ ಬಹಳ ಚಂದವಾಗಿ ಅವರನ್ನ ಆಟೋಟ ಕ್ರಿಯೆಗೆ ನೀವು ಸಿದ್ಧಪಡಿಸಿಕೊಂಡು ಅವರನ್ನ ನಶೆ ಮುಕ್ತರಾಗಿ ಮಾಡಲಿಕ್ಕೆ ಬಹಳ ಪ್ರಯತ್ನವನ್ನ ನೀವು ಮಾಡಿದ್ದೀರಾ. ಇದು ತುಂಬಾ ಉತ್ತಮವಾದಂತಹ ಒಂದು ಬೆಳವಣಿಗೆ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಮ್ಮಲ್ಲಿ ಸಂಘಟನೆಗಳಿವೆ, ನಮ್ಮಲ್ಲಿ ಮಸೀದಿಗಳಿವೆ, ನಮ್ಮಲ್ಲಿ ಮದ್ರಸಗಳಿವೆ. ನಾನೊಮ್ಮೆ ಶಾಲೆಗೆ ಹೋಗಿದ್ದೆ. ಶಾಲೆಯ ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು ನನ್ನಲ್ಲಿ ಹೇಳಿದ್ರು, ಉಸ್ತಾದ್ ನಿಮಗೆ ಮಸೀದಿ ಇದೆ, ಮಸೀದಿಯಲ್ಲಿ ಪಳ್ಳಿ ದರ್ಸುಗಳಿವೆ, ಮದ್ರಸಗಳಿವೆ, ಮದ್ರಸದಲ್ಲಿ ಗುರುಗಳಿದ್ದಾರೆ, ನಿಮ್ಮಲ್ಲಿ ಸಂಘಟನೆಗಳಿವೆ, ಮಸೀದಿ ಆಡಳಿತ ಸಮಿತಿಗಳಿದೆ, ಆದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಶಿಸ್ತು ತುಂಬಾ ಕಡಿಮೆ ಇದೆ ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಉತ್ತರ ಇಲ್ಲ. ಯಾಕೆ ಸಹೋದರರೇ? ನಾವು ನೋಡಿ ತುಂಬಾ ಶೋಭಾಜಿ ಕಾರ್ಯಕ್ರಮಗಳನ್ನ ಮಾಡ್ತೇವೆ, ಆದರೆ ನಾವು ಗ್ರೌಂಡ್ ವರ್ಕ್ ಮಾಡ್ತಾ ಇಲ್ಲ. ಯಾವ ರೀತಿ ಮಾಡ್ತಾ ಇಲ್ಲ? ನೀವು ನೋಡಿ, ನಮ್ಮ ಮೊಹಲ್ಲಾದಲ್ಲಿ ಒಂದು SSLC ಪರೀಕ್ಷೆ ಬರುವಂತಹ ಸಂದರ್ಭದಲ್ಲಿ ನಮ್ಮ ಮೊಹಲ್ಲಾದ ಆಡಳಿತ ಸಮಿತಿ ಒಂದು ಮೀಟಿಂಗ್ ಅನ್ನ ಕರೆದು, ನಮ್ಮ ಶಾಲೆಯಲ್ಲಿ SSLC ಪರೀಕ್ಷೆ ಬರ್ತಾ ಇದೆ, ನಮ್ಮ ಮೊಹಲ್ಲಾದಲ್ಲಿ ಎಷ್ಟು ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೀತಾ ಇದ್ದಾರೆ ಅನ್ನುವಂತಹ ಒಂದು ಸರ್ವೆಯನ್ನು ನಾವು ಮಾಡಲಿಲ್ಲ. ಈಗ ತಾನೇ 40 ವರ್ಷಗಳ ಒಂದು ಕಿರು ಪರಿಚಯವನ್ನು ಇಲ್ಲಿ ಒಬ್ರು ಹಿರಿಯ ವ್ಯಕ್ತಿ ಓದಿದ್ರು. ನಾನು ತುಂಬಾ ಕೇಳಿದೆ, ತುಂಬಾ ಕಾರ್ಯಕ್ರಮಗಳನ್ನ ನೀವು ಮಾಡಿದಿರಿ. ಆದ್ರೆ ನಮ್ಮ ಮೊಹಲ್ಲಾದ ಒಂದು ಸರ್ವೆಯನ್ನು ಕೂಡ ನೀವು ಅದರ ಜೊತೆಗೆ ಸೇರಿಸ್ಕೊಳ್ಬೇಕು. ಮೊಹಲ್ಲಾದ ಸರ್ವೆ ಅಂತ ಹೇಳಿದ್ರೆ, ನಮ್ಮ ಮೊಹಲ್ಲಾದಲ್ಲಿ ಎಷ್ಟು ಮನೆಗಳಿವೆ, ಮನೆಗಳಲ್ಲಿ ಎಷ್ಟು ಜನ ಸರ್ಕಾರಿ ಹುದ್ದೆಯಲ್ಲಿದ್ದಾರೆ, ಎಷ್ಟು ಜನ ಹುದ್ದೆ ಇಲ್ಲದವರಿದ್ದಾರೆ, ಎಷ್ಟು ಜನ ಅಂಗವಿಕಲರು ನಮ್ಮ ಮೊಹಲ್ಲಾದಲ್ಲಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಓದಿಕೊಂಡಿರುವವರು ಎಷ್ಟು ಜನ, ಓದಿ ಹುದ್ದೆಯಲ್ಲಿ ಇರುವವರು ಎಷ್ಟು ಜನ, ನಿರುದ್ಯೋಗಿಗಳು ಎಷ್ಟು ಜನ, ಯಾಕೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ? ಇದು ನಮ್ಮ ಜಮಾತಿನಲ್ಲಿ ಗ್ರೌಂಡ್ ವರ್ಕ್ ಆಗ್ಲೇಬೇಕು. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಕಳೆದ 1 ವರ್ಷದ ಹಿಂದೆ ನಮ್ಮ ಇಲ್ಲಿಯ ನಿಮ್ಮದೇ ಈ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಇದರ ಪದಾಧಿಕಾರಿಗಳು, ನಮ್ಮ SB ಹನೀಫ್ ಸರ್ ಕೂಡ ನಾವು ಜೊತೆಯಾಗಿ ದೇರಳಕಟ್ಟೆಯಿಂದ ಮಂಗಳೂರು ತನಕ ಸುಮಾರು 17 ಕಿಲೋಮೀಟರ್ ತನಕ ಒಂದು ಪಾದಯಾತ್ರೆಯನ್ನ ಮಾಡಿದವು. ಯಾವುದರ ವಿರುದ್ಧ? ನಶೆಯ ವಿರುದ್ಧ. ಅಂದ್ರೆ ನಶೆ ಮುಕ್ತ ಸಮಾಜವನ್ನ ಕಟ್ಟಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ನಾವು ಕೆಲವೊಂದು ಡಿಅಡಿಕ್ಷನ್ ಸೆಂಟರ್ಗಳಿಗೆ ಭೇಟಿ ಕೊಟ್ಟೆವು. ಯಾಕಂದ್ರೆ ನಶೆಯನ್ನು ನಿಲ್ಲಿಸುವುದು ಹೇಗೆ? ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸಾಧಾರಣ 30% ಜನ ಇದ್ದೇವೆ. ಕ್ರಿಶ್ಚಿಯನ್ ಸಹೋದರರು ಕೇವಲ 2% ಜನ ಇರುತ್ತೆ. ಆದ್ರೆ ಕ್ರೈಸ್ತವ ಸಹೋದರರಿಗೆ 4 ಡಿಅಡಿಕ್ಷನ್ ಸೆಂಟರ್ಗಳಿವೆ. ನಮಗೆ ಯಾವುದೇ ಡಿಅಡಿಕ್ಷನ್ ಸೆಂಟರ್ಗಳಿಲ್ಲ. ಗ್ರೌಂಡ್ ವರ್ಕ್ ನಾವು ಮಾಡೋದಿಲ್ಲ. ನಾವೊಂದು ಉರುಸನ್ನ ಗಂಭೀರವಾಗಿ ಮಾಡ್ತೇವೆ. ಇನ್ನೊಮ್ಮೆ ಆ ಉರುಸ್ ಬರ್ಬೇಕಾದ್ರೆ 5 ವರ್ಷ ಬೇಕು. ಗಂಭೀರವಾಗಿ ವರ್ಷಕ್ಕೊಮ್ಮೆ ನಾವು ಈದ್ ಮಿಲಾದ್ ಮಾಡ್ತೇವೆ. ನಂತರ ಆ ಈದ್ ಮಿಲಾದ್ ಬಗ್ಗೆ ನಾವು ಚರ್ಚಿಸಬೇಕಾದ್ರೆ 1 ವರ್ಷ ಬೇಕು. ಈ ಈದ್ ಮಿಲಾದ್ ನಂತರ ಬರುವ ಈದ್ ಮಿಲಾದಿನ ಒಳಗೆ ನಮ್ಮ ಮೊಹಲ್ಲಾಗಳಲ್ಲಿ ಮಾಡಬೇಕಾದ ಗ್ರೌಂಡ್ ವರ್ಕ್ಗಳು ನಡೀತಾ ಇಲ್ಲ ಸಹೋದರ. ನಾನು ನಮ್ಮ ಯುವ ಮಿತ್ರರಿಗೆ ಕೆಲವೊಂದು ಚಿಂತೆಗಳನ್ನು ಮಾತ್ರ ಹಚ್ಚಿ ನನ್ನ ವಿಚಾರಕ್ಕೆ ನಾನು ಕೊನೆಗೊಳಿಸ್ತೇನೆ. ಅದೇನಂದ್ರೆ, ಮಂಗಳೂರಿಗೆ ಹೋಗಿ ನೋಡುವಾಗ 4 ಡಿಅಡಿಕ್ಷನ್ ಸೆಂಟರ್ಗಳು ಕ್ರೈಸ್ತವ ಸಹೋದರರದ್ದು. ಅಲ್ಲಿ ಒಂದು ಡಿಅಡಿಕ್ಷನ್ ಸೆಂಟರ್ಗೆ ನಾವು ಭೇಟಿ ಕೊಟ್ಟೆವು. ಅಲ್ಲಿ 16 ಮುಸಲ್ಮಾನ್ ಯುವಕರನ್ನು ಅಡ್ಮಿಟ್ ಮಾಡಲಾಗಿತ್ತು. ಎಷ್ಟೋ
16 ಜನ. ನಂತರ ಅಲ್ಲಿ ಒಳಗೆ ಹೋಗಿ ಯಾವ ರೀತಿ ಡಿ ಅಡಿಕ್ಷನ್ ಸೆಂಟರ್ ಮಾಡ್ಬೋದು ಅಂತ ಹೇಳಿ ನಾವಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೋದ್ದು. ಅಲ್ಲಿಯ ಆದಿತ್ಯವಾರದ ಅಥವಾ ಅಲ್ಲೊಂದು ವಾರದ ಊಟದ ಮೆನುವನ್ನು ನಾವು ನೋಡಿದ. ಊಟದ ಮೆನುವನ್ನು ನೋಡುವಾಗ ಊಟಗಳನ್ನು ತೆಗಿತಾ ಹೋದಾಗ ಸಂಡೆಯ ಮೆನುವಿನಲ್ಲಿ ಮಧ್ಯಾಹ್ನದ ಊಟದಲ್ಲಿ ಮಧ್ಯಾಹ್ನದ ಪದಾರ್ಥ ಏನು ಗೊತ್ತಾ? ಪೋರ್ಕ್ ಮಾಂಸ, ಖಿಂಜೀರ್ ಮಾಂಸ, ಅದು ಹರಾಮ್. ಅದು ನಮ್ಮ ಯುವಕರಿಗೆ ಕೊಡ್ತಾ ಇದ್ದಾರೆ. ಯಾಕೆ? ನಾವು ಕೇಳಿದವಲ್ಲಿ ಮೇಡಮ್ನಲ್ಲಿ, ಯಾಕೆ ಮೇಡಮ್ ಇದು ಇವರಿಗೆ ತಿನ್ನಿಸ್ತಾ ಇದ್ದೀರಾ? ಅವರು ಹೇಳಿದ್ರು, ಒಂದನೇದಾಗಿ ಅವ್ರು ಕೇಳಿದ್ರು, ಏನು ಅದರಲ್ಲಿ ತಪ್ಪೇನಂತ ಕೇಳಿದ್ರು. ಅಲ್ಲ, ಇವರು ಮುಸಲ್ಮಾನರಲ್ವಾ? ಆಗ ಅವ್ರ ಒಂದನೇ ಪ್ರಶ್ನೆ, ಕುಡಿಯವರಿಗೆ ಇದು ತಿಂದ್ರೆ ಏನಾಗುತ್ತೆ ಅಂತ. ನಮ್ಗೆ ಉತ್ತರ ಇಲ್ಲ. ಎರಡನೇದು, ಅವರು MDM ಅದೇ ರೀತಿ ಈ ತರ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅವರ ಶರೀರದಲ್ಲಿ ಪ್ರೋಟೀನ್ ಕಡಿಮೆ ಆಗಿದೆ, ಕೈಕಾಲುಗಳು ನಡುಗ್ತಾ ಇದೆ ಅವರಿಗೆ. ಅವರ ಪ್ರೋಟೀನ್ ರಿಕವರ್ ಆಗ್ಬೇಕಾದ್ರೆ ಈ ಪೋರ್ಕ್ನ ಮಾಂಸ ಕೊಡ್ಲೇಬೇಕು ಅಂತೇಳಿ. ಇದನ್ನು ಕೇಳಿ ಅವತ್ತು ನಾನು ಮಸೀದಿಯಲ್ಲಿ ಮುದರಿಸಾಗಿ ಡ್ಯೂಟಿ ಮಾಡ್ತಾ ಇದ್ದೆ. ಮಸೀದಿಗೆ ರಾಜೀನಾಮೆ ಕೊಟ್ಟೆ ಅವತ್ತೆ. ಯಾಕೆ? ಇನ್ನು ಮಸೀದಿಯಲ್ಲಿ ನಿಂತು ದಾವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ನಾವು ಗ್ರೌಂಡ್ ವರ್ಕ್ ಮಾಡಬೇಕು ಅಂತೇಳಿ. ಅದಕ್ಕೆ ಮಂಗಳೂರಿನ ಸುತ್ತಮುತ್ತಲ ಇರುವ 250ರಷ್ಟು ಮುಸ್ಲಿಂ ಲೀಡರ್ಸ್ಗಳನ್ನ ಭೇಟಿ ಮಾಡಿದೆವು. ಅವರನ್ನು ಒಂದು ಹೋಟೆಲ್ನಲ್ಲಿ ಮೀಟಿಂಗ್ಗೆ ಕರೆದು ಮಾತನಾಡಿದಾಗ ಅವರು ಹೇಳಿದ್ರು, ನೀವು ಏನ್ ಮಾಡ್ತೀರಿ ಉಸ್ತಾದ್, ನಾವು ನಿಮ್ಮ ಬ್ಯಾಕ್ ಸಪೋರ್ಟ್ ಮಾಡ್ತೇವೆ ಅಂತ. ಆ ನಿಟ್ಟಿನಲ್ಲಿ ನಾವು ದೇರಳಕಟ್ಟೆಯಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್ ಅನ್ನು ಆರಂಭಿಸಿದೆವು. ನೀವೊಮ್ಮೆ ಭೇಟಿ ಕೊಟ್ಟು ನೋಡಿ. ಕೌನ್ಸಿಲಿಂಗ್ ಸೆಂಟರ್ಗೆ ದಿನ ತಾಯಂದಿರು ಮಕ್ಕಳನ್ನು ಹಿಡ್ಕೊಂಡು ಬಂದು ಅಲ್ಲಿ ಗೋಡೆಗೆ ತಲೆ ಹೊಡೆಯುವಂಥದ್ದು, ಕೂಗುವಂಥದ್ದು, ಬೀಳುವಂಥದ್ದು, ಇದನ್ನು ಕಂಡು ಕಂಡು ಸುಸ್ತಾಗ್ಬಿಟ್ಟಿದ್ದೇವೆ ಸಹೋದರ. ಇವರನ್ನು ಅಡ್ಮಿಷನ್ ಮಾಡ್ಲಿಕ್ಕಿರುವಂತಹ ಒಂದು ವ್ಯವಸ್ಥೆ ಅಲ್ಲಿ ಇಲ್ಲ ನಮ್ಗೆ. ಆದ್ರೆ ಫಸ್ಟ್ ಸ್ಟೇಜ್ ಅಲ್ಲಿರುವವರನ್ನು, ಸೆಕೆಂಡ್ ಸ್ಟೇಜ್ ಅಲ್ಲಿರುವವರನ್ನ ಕೌನ್ಸಿಲಿಂಗ್ ಮಾಡಿಕೊಂಡು ನಾವು ಬೆಂಗಳೂರು, ಅದೇ ರೀತಿ ಕೇರಳದಲ್ಲಿರುವಂತಹ ಡಿ ಅಡಿಕ್ಷನ್ ಸೆಂಟರ್ಗಳಿಗೆ, ರಿಹ್ಯಾಬ್ ಸೆಂಟರ್ಗಳಿಗೆ ಕಳಿಸಿಕೊಡ್ತಾ ಇದ್ದೇವೆ. ಸುಮಾರು 800ಕ್ಕಿಂತಲೂ ಹೆಚ್ಚು ಕೇಸ್ಗಳನ್ನ ನಾವೇ ಸ್ವತಃ ಕೌನ್ಸಿಲಿಂಗ್ ಮಾಡಿದ್ದೇವೆ. ಏನು, ಒಬ್ಬ ಮಹಿಳೆ ಮಗನನ್ನ ಕರ್ಕೊಂಡು ಬಂದ್ರು. ಮಗ ರಾತ್ರಿ 12 ಗಂಟೆ 1 ಗಂಟೆಗೆ ಮನೆಗೆ ಬರುವಂತದ್ದು, ಬಾಗಿಲು ಹೊಡೆಯುವಂಥದ್ದು, ತಾಯಿಯ ಕುತ್ತಿಗೆ ಹಿಡಿಯುವಂಥದ್ದು. ತಾಯಂದಿರಿಗೆ ಹಿಂದಿನ ಕಾಲದಲ್ಲಿ ಒಬ್ಬ ಗಂಡು ಮಗ ಮನೆಯಲ್ಲಿದ್ರೆ ಮಲಗ್ಲಿಕ್ಕೆ ಧೈರ್ಯ ಇರ್ತಿತ್ತು. ಇಂದು ಅದು ಹೋಯ್ತು. ಗಂಡು ಮಗುವನ್ನು ಮನೆಯಲ್ಲಿಟ್ಟು ಮಲಗುವಂತಹ ತಾಕತ್ತು, ಧೈರ್ಯ, ದಮ್ಮು ಇವತ್ತು ತಾಯಂದಿರಿಗೆ ಇಲ್ಲದ ಅವಸ್ಥೆಯಾಗಿ ಬಿಟ್ಟಿದೆ. ಮಗ ಸತ್ತು ಹೋದ್ರೂ ಪರವಾಗಿಲ್ಲ, ಮಗನನ್ನು ಬೇಕಾದ್ರೂ ಕೊಂದು ಬಿಡಿ ಅಂತ ಹೇಳುವಂತಹ ಮಟ್ಟಕ್ಕೆ ನಮ್ಮ ತಾಯಂದಿರು ತಲುಪಿದ್ರೆ ಈ ನಶೆ ಎಲ್ಲಿ ಹೋಗಿ ಮುಟ್ಟಿದೆ ಅಂತ ಹೇಳಿ ನಾವು ಆಲೋಚಿಸಲೇಬೇಕು. ನಾವು ಸಂಘಟನೆಗಳ ಮೂಲಕ ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ಸಂಘಟನೆ ಮೂಲಕ. ಈಗ ತಾನೇ ವಕೀಲರು ಮಾತನಾಡಿದ್ರು, ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಈ ಸಂಘಟನೆಗಳು ಅನ್ನುವಂಥದ್ದು ನಮಗೆ ಸಿಗುವಂತಹ ಒಂದು ಅಪರ್ಚುನಿಟಿ. ಒಂದು ಮಾತಿದೆ, ಅಪರ್ಚುನಿಟಿ ಡಸಂಟ್ ಕಮ್ ಇನ್ ದಿ ಲೈಫ್ ಸೆಕೆಂಡ್ ಟೈಮ್, ಇಫ್ ಇಟ್ ಕಮ್ ಒನ್ಸ್ ಶುಡ್ ಓಪನ್ ದಿ ಡೋರ್ ಅಂತೇಳಿ. ನಮ್ಗೊಂದು ಅವಕಾಶ ಸಿಕ್ಕುವಂಥದ್ದು ಲೈಫಲ್ಲಿ 2 ಸಲ ಸಿಗೋದಿಲ್ಲ. ಒಮ್ಮೆ ನಮ್ಗೊಂದು ಅವಕಾಶ ಸಿಗುತ್ತೆ. ನೋಡಿ, ಮಾನವನಾಗಿ ಹುಟ್ಟುವುದು ಒಂದು ದೊಡ್ಡ ಅವಕಾಶ. ಒಬ್ಬ ಕವಿ ಹೇಳುತ್ತಾರೆ, ಮಾನವ ಜನುಮ ಬಲು ದೊಡ್ಡ ದಯ್ಯ, ಹಾಳು ಗೆಡಬದಿರೋ ಹುಚ್ಚಪ್ಪಗಳಿರ ಅಂತೇಳಿ. ಒಂದು ದೊಡ್ಡ ಒಂದು ಜನ್ಮ ನಮ್ಗೆ ಸಿಕ್ಕಿದೆ, ದೊಡ್ಡಂತ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ನಾವು ಉಪಯೋಗಿಸಲೇಬೇಕು. ಒಂದು ಸಣ್ಣ ಘಟನೆ ಹೇಳ್ತಾನೆ. ಹಜರತ್ ಮೂಸಾ ಅಲೈಹಿಸ್ಸಲಾಮರಲ್ಲಿ ಅಲ್ಲಾಹನು ಕೇಳುತ್ತಾನೆ, ಓ ಮೂಸಾ ಅಲೈಹಿಸ್ಸಲಾಂ, ನನಗಾಗಿ ನೀವೇನು ಮಾಡಿದ್ದೀರಿ ಅಂತೇಳಿ. ಮೂಸಾ ನಬಿ ಅಲೈಹಿಸ್ಸಲಾಂ ಕೇಳ್ತಾರೆ, ಅಲ್ಲಾಹನೇ, ನಿನ್ಗಾಗಿ ನಾನು ತೌರಾತ್ ಓದ್ತಾ ಇದ್ದೇನೆ. ಆಗ ಅಲ್ಲಾಹನು ಹೇಳ್ತಾನೆ, ಅದು ನಿಮಗಾಗಿ, ನನಗಾಗಿ ಏನು ಮಾಡ್ತಿದ್ದೀರಿ ಅಂತೇಳಿ. ಅವ್ರು ಹೇಳಿದ್ರು, ನಾನು ನಮಾಜು ಮಾಡ್ತಾ ಇದ್ದೇನೆ. ಅದು ನಿಮ್ಮ ಪಾರತ್ರಿಕ ಮೋಕ್ಷಕ್ಕಾಗಿ, ನನಗಾಗಿ ನೀವೇನು ಮಾಡಿದ್ದೀರಿ ಅಂತೇಳಿ. ಮೂಸಾ ಅಲೈಹಿಸ್ಸಲಾಂ ಕೂಗಿ ಬಿಟ್ರು, ಅಲ್ಲ, ನಿನಗಾಗಿ ನಾನು ಏನು ಮಾಡ್ಬೇಕು ಹೇಳು, ನಾನು ಖಂಡಿತ ಮಾಡ್ತೇನೆ ಅಂತೇಳಿ. ಆಗ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕೇಳ್ತಾರೆ, ನಾನು ಹಸಿದಿರುವಾಗ ನನಗೊಂದು ತುತ್ತು ಅನ್ನವನ್ನ ನೀವು ಕೊಟ್ಟಿದ್ದೀರಾ ಅಂತೇಳಿ. ಮೂಸಾ ಅಲೈಹಿಸ್ಸಲಾಂ ಕೂಗ್ತಾರೆ, ಅಲ್ಲಾಹ್, ಎಲ್ಲರಿಗೂ ಅನ್ನವನ್ನು ಕೊಡುವವನು, ರಿಜಕ್ ಕೊಡುವವನು ನೀನು, ಮತ್ತೆ ನಮ್ಮಲ್ಲಿ ನೀನು ರಿಜಕ್ ಕೇಳಿದ್ರೆ ಹೇಗೆ ಅಂತೇಳಿ. ಅಲ್ಲಾಹನು ಮತ್ತೆ ಕೇಳ್ತಾನೆ, ನಾನು ರೋಗಿ ಆಗಿದ್ದಾಗ ನೀವು ನನ್ನನ್ನು ನೋಡ್ಲಿಕ್ಕೆ ಬಂದಿದ್ದೀರಾ ಅಂತೇಳಿ.
ಆಗ ಕೂಡ ಹಜರತ್ ಮೂಸಾ ಅಲೈಹಿಸ್ಸಲಾಂ ಹೇಳ್ತಾರೆ, ರೋಗ ಕೊಡುವವನು ನೀನು, ರೋಗ ಶಿಫಾ ಮಾಡುವವನು ನೀನು, ಮತ್ತೆ ನಾವು ಯಾವ ರೀತಿ ನಿನ್ನನ್ನು ಭೇಟಿ ಮಾಡಬೇಕು ಅಂತೇಳಿ. ಮೂರನೇದಾಗಿ ಹೇಳ್ತಾನೆ, ನಾನು ಉಡಲು ಒಂದು ವಸ್ತ್ರ ಇಲ್ಲದ ಸಂದರ್ಭದಲ್ಲಿ ನನಗೆ ಒಂದು ತುಂಡು ವಸ್ತ್ರವನ್ನು ನೀವು ಕೊಟ್ಟಿದ್ದೀರಾ ಅಂತೇಳಿ. ಅದಕ್ಕೆ ಕೂಡ ಮೂಸಾ ಅಲೈಹಿಸ್ಸಲಾಂ ಕೂಗ್ತಾರೆ. ನಂತರ ಕೇಳ್ತಾರೆ, ನಾನು ಯಾವ ರೀತಿ ಅದನ್ನು ನಿರ್ವಹಿಸಬೇಕು ಅಂತೇಳಿ. ಅಲ್ಲಾಹನು ಹೇಳ್ತಾನೆ, ಮೂಸಾ, ನನ್ನ ಒಬ್ಬ ಅಡಿಮೆ, ನನ್ನೊಬ್ಬ ದಾಸ ರೋಗಿಯಾಗಿ ಆಸ್ಪತ್ರೆಯಲ್ಲಿದ್ದಾಗ ಆತನನ್ನು ನೋಡಲು ಆತನಿಗೆ ಹಣ ಇಲ್ಲದಾಗ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಹಣ ನೀವು ಕೊಟ್ಟಿದ್ರೆ ಅದು ನನ್ನನ್ನು ನೋಡ್ಲಿಕ್ಕೆ ಬಂದ ಹಾಗೆ. ಅಂದ್ರೆ ನಾವು ಬಹುಶಃ ಗ್ರಹಿಸಿರ್ಬೋದು, ಏನು ಗೊತ್ತಾ, ಮಸೀದಿಗೆ ಹೋದ್ರೆ ಎಲ್ಲವೂ ಆಯ್ತು, ಹಜ್ಜಿಗೆ ಹೋದ್ರೆ ಎಲ್ಲವೂ ಆಯ್ತು, ಜಕಾತ್ ಕೊಟ್ರೆ ಎಲ್ಲವೂ ಆಯ್ತು ಅಂತೇಳಿ. ಸಾಮಾಜಿಕವಾದ ವಿಚಾರಗಳು, ನಮ್ಮ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಮಾಡುವಂತ ಸಾಮಾಜಿಕ ಈ ಒಂದು ಕಾರ್ಯಕ್ರಮಗಳು ನಾವು ಮಾಡದೆ ಹೋದ್ರೆ ಖಂಡಿತವಾಗಿಯೂ ಅಲ್ಲಾಹನ ಮುಂದೆ ಎದ್ದು ನಿಂತು ಉತ್ತರಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಾನು ಹೇಳುವಂತದ್ದು, ನಮ್ಮ ಮೊಹಲ್ಲಾ ಆಡಳಿತ ಸಮಿತಿಗಳು ನನ್ನನ್ನು ಇಲ್ಲಿಗೆ ಭಾಷಣ ಮಾಡ್ಲಿಕ್ಕೆ ಬೇಕಾಗಿ ಆಮಂತ್ರಣ ಮಾಡ್ಲಿಕ್ಕೆ ನಿಮ್ಮ ಅಧ್ಯಕ್ಷರು ಮತ್ತು 4-5 ಪದಾಧಿಕಾರಿಗಳಲ್ಲಿ ಬಂದರು. ನಾನು ಕೇಳಿದವರಲ್ಲಿ, ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಜಮಾತ್ ಪ್ರತಿನಿಧಿಗಳನ್ನ ನೀವು ಕರೀತೀರಾ ಅಂತ ಕೇಳಿದೆ. ಕೆಲವರು ಬರ್ಬಹುದು ಅಂತ ಹೇಳಿದ್ರು. ಏನೇ ಇರಲಿ, ಇವತ್ತು ಜಮಾತ್ ಮೊಹಲ್ಲಾ ಸಮಿತಿಗಳು, ಇಂತಹ NGOsಗಳು, ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಇರಲಿ, SKSSF ಇರಲಿ, SSF ಇರಲಿ, ಇಲ್ಲಿ ಯಾವುದೇ ಸಂಘಟನೆಗಳು, ಎಲ್ಲರೂ ಕೂಡ ಮಾಡುವಂತಹ ವಿಚಾರಗಳು ಏನಿರ್ಬೇಕಂದ್ರೆ ಮಾನವ ರಾಶಿಗೆ ಉಪಕಾರ ಆಗುವಂತಹ ಸಂಘಟನೆಗಳು, ಕೆಲಸಗಳು ಆಗಿರ್ಬೇಕು. ನೀವು ನೋಡಿ, ನಮ್ಮ ಮಸೀದಿಗಳಲ್ಲಿ ಎಷ್ಟು ಕಾಲವಾಯಿತು, ನಮ್ಮ ಮಸೀದಿಯಲ್ಲಿರುವಂತಹ ಕಾರ್ಯಗಳು ಇಲ್ಲಿ ಯಾವುದೇ ಧರ್ಮದವರಿಗೆ ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನ 5 ಹೊತ್ತು ನಾವು ಮಸೀದಿ ಹೋಗ್ತೇವೆ ಅಲ್ವಾ? ಪ್ರತಿ ಶುಕ್ರವಾರ ನಾವು ಕಡ್ಡಾಯವಾಗಿ ಮಸೀದಿಗೆ ಹೋಗ್ತೇವೆ. ಇನ್ನು ಯಾವತ್ತು ಹೋಗೋದವನು ರಮಜಾನ್ ತಿಂಗಳಾದ್ರೂ ಹೋಗ್ತಾನೆ, ಬಿಡಿ ಈದಿಗಾದ್ರೂ ಹೋಗ್ತಾನೆ. 2 ಈದಿಗಂತೂ ಕಡ್ಡಾಯ ಎಂಬ ರೀತಿಯಲ್ಲಿ ಮಸೀದಿಗೆ ನಾವು ಹೋಗ್ತೇವೆ. ಯಾಕೆ ಮಸೀದಿಗೆ ಹೋಗ್ತೇವೆ? ಮಸೀದಿಗೆ ಹೋಗಿ ಮಾಡುವ ನಮಾಜು ಮನೆಯಲ್ಲಿ ಮಾಡಿದ್ರೆ ಸಹ ಸರಿಯಾಗುತ್ತೆ, ಆದ್ರೆ ಮಸೀದಿಗೆ ಹೋಗುದು ಯಾಕಂದ್ರೆ ಸಾಮಾಜಿಕವಾದ ವಿಚಾರಗಳಲ್ಲಿ ನಾವು ಪರಸ್ಪರ ಬೆರೆತು ಅರಿತು ಸಹಕರಿಸಲಿಕ್ಕಾಗಿರ್ತದೆ ಮಸೀದಿಗೆ ಹೋಗುವಂಥದ್ದು. ಇಷ್ಟು ವರ್ಷಗಳಾಯಿತು ನಮ್ಮ ಮಸೀದಿಯಲ್ಲಿ ಸುಮಾರು 600 ಮನೆಗಳಿದ್ರೆ ಈ 600 ಮನೆಗಳ ಸರ್ವೆ ಒಂದು ನಮ್ಮ ಮಸೀದಿಯಲ್ಲಿರ್ಬೇಕು. ಸಣ್ಣ ಉದಾಹರಣೆ ಹೇಳ್ತೇನೆ, ಅಡ್ವಾನ್ಸ್ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ, ನಾವು ಇನ್ನೂ ಕೂಡ ತುಂಬಾ ಹಿಂದೆ ಇದ್ದೇವೆ. ನಮ್ಮ ಮನೆಯಲ್ಲಿ ಒಂದು ಮಗು ಜನಿಸಿದ್ರೆ ಆ ಮಗುವಿನ ಜನನದ ಡೇಟ್ ನಿಂದಲೇ ನಮ್ಮ ಮಸೀದಿಯ ಸಿಸ್ಟಮ್ ಅಲ್ಲಿ ಅದು ಅಪ್ಲೋಡ್ ಆಗಿರ್ಬೇಕು. ನಮ್ಮ ಮಸೀದಿಯ ಆಡಳಿತ ಸಮಿತಿಗೆ ಒಂದು ಆಫೀಸ್ ಇದೆ, ಆ ಆಫೀಸಿನಲ್ಲಿ ಒಂದು ಕಂಪ್ಯೂಟರ್ ಬೇಕು. ಅಲ್ಲಿ ನಮ್ಮ ಜಮಾತಿನ ಎಲ್ಲ ಸರ್ವೆ ಅದರಲ್ಲಿರ್ಬೇಕು. 600 ಮನೆಗಳಲ್ಲಿ ಇರುವ ವ್ಯಕ್ತಿಗಳ ಬ್ಲಡ್ ಗ್ರೂಪ್ಗಳು ಕೂಡ ಆ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಆಗಿರ್ಬೇಕು. ಇವತ್ತು ಹುಟ್ಟಿದ ಮಗುವಿಗೆ 18 ವರ್ಷ ಪ್ರಾಯವಾಗುವಾಗ ಮಸೀದಿಯಿಂದ ಮನೆಗೊಂದು ಮೆಸೇಜ್ ಹೋಗ್ಬೇಕು, ನೋಡು ನಿನ್ನ ಮಗನಿಗೆ 18 ವರ್ಷ ಪ್ರಾಯ ಆಗಿದೆ, ಅವನ ವೋಟರ್ ID ಆಗಿದೆಯಾ, ಅವನ ID ಆಗಿದೆಯಾ, ಅವನಿಗೆ ಆಧಾರ್ ಕಾರ್ಡ್ ಆಗಿದೆಯಾ, ಎಲ್ಲವೂ ಕೂಡ ಮಸೀದಿ ಅನ್ನುವಂಥದ್ದು ಒಂದು ಸೂಪರ್ ಮಾರ್ಕೆಟ್ ಆಗಿರ್ಬೇಕು, ಒಂದು ಗೂಡಂಗಡಿ ತರ ಆಗಿರಬಾರ್ದು. SSLC ಪಾಸ್ ಆದ ವಿದ್ಯಾರ್ಥಿಯನ್ನು ಕೈ ಹಿಡ್ಕೊಂಡು ಮಸೀದಿಯ ಹಜ್ರತ್ನ ಬಳಿ ಕರ್ಕೊಂಡು ಹೋಗ್ಬೇಕು. ಆ ಮಗುವಿನ ಆಫ್ಟರ್ SSLC ವಾಟ್, ಇನ್ನು SSLC ನಂತರ ಈ ಮಗುವಿಗೆ ಏನಾಗ್ಬೇಕೆಂಬಂತಹ ಕೌನ್ಸಿಲಿಂಗ್ ನಮ್ಮ ಮಸೀದಿಯಲ್ಲಿ ನಡಿಬೇಕು. ಸಹೋದರರೇ, ನಮ್ಮ ಮಸೀದಿ ಅಂದ್ರೆ ಕೇವಲ ಯಾರಾದ್ರೂ ತೀರಿಕೊಂಡ್ರೆ ಒಮ್ಮೆ ಮಸೀದಿಗೆ ಭೇಟಿ ಮಾಡುವಂಥದ್ದು, ಯಾರಿಗಾದ್ರೂ ನಿಕಾ ಇರುವಾಗ ಒಮ್ಮೆ ಮಸೀದಿಗೆ ಭೇಟಿ ಕೊಡುವಂಥದ್ದು ಅಷ್ಟು ಮಾತ್ರ ಆಗದೆ ನಮ್ಮ ಮಸೀದಿಗಳಿಂದ ಒಂದು ಅಭಿವೃದ್ಧಿಯ ಕ್ರಾಂತಿ, ಬದಲಾವಣೆಯ ಬಿರುಗಾಳಿ ಬೀಸಬೇಕು ನಮ್ಮ ಮಸೀದಿಗಳಿಂದ. ಖಂಡಿತವಾಗಿಯೂ ಆ ಮಸೀದಿಗಳಲ್ಲಿರುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಇಂತಹ ವೆಲ್ಫೇರ್ ಅಸೋಸಿಯೇಷನ್ಗಳು ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಇಲ್ಲಿ ನೀವು ಸ್ಪೋರ್ಟ್ಸ್ ನಡೆಸಿ ವಿದ್ಯಾರ್ಥಿಗಳಿಗೆ ಪ್ರೈಸ್ ಕೊಟ್ಟಿದ್ದೀರಾ. ನಮ್ಮ ಈದ್ ಮಿಲಾದ್ಗಳು ಬರುವಾಗ ಮಸೀದಿಗಳಲ್ಲಿ ಈ ರೀತಿಯ ಆಟೋಟ ಸ್ಪರ್ಧೆಗಳು ನಡೀಬೇಕು, ಅದರ ಪ್ರೈಸ್ಗಳು ಕೊಡಬೇಕು. ಯಾಕಂದ್ರೆ ಇಂದು ನಮ್ಮ ಮಕ್ಕಳು, ಮೊನ್ನೆ ನನ್ನ ಕಾಲೇಜಿಗೆ ಒಂದು 8 ವರ್ಷದ ಪ್ರಾಯ ಇರುವ ಮಗುವನ್ನ ಕರ್ಕೊಂಡು ಬಂದ್ರು. 8 ವರ್ಷ, ಅದಕ್ಕೆ
ಇಲ್ಲಿ ಅಡ್ಮಿಷನ್ ಕೊಡಿಸ್ಬೇಕು ಉಸ್ತಾದ್ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ. ಮಗು ಹಿಫ್ಜುಲ್ ಕುರ್ಆನ್ ಕಲೀಲಿಕ್ಕೆ ನಾವು ಕರ್ಕೊಂಡು ಬಂದಂತ. ನಾನು ಹೇಳಿದೆ ಮಗು ಸ್ವಲ್ಪ ಗಟ್ಟಿ ಆಗ್ಲಿ, ಒಂದು 9 ವರ್ಷ 10 ವರ್ಷ ಆಗ್ಲಿ ಅಂತೇಳಿ. ಆಗ ಅವ್ರು ಹೇಳಿದಂತೆ ಗೊತ್ತುಂಟ, ಉಸ್ತಾದ್ ಮೊಬೈಲ್ ನಿರಂತರವಾಗಿ ನೋಡೋದು ಈ ಮಗುವನ್ನು ಹಿಡಿದು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮಕ್ಕಳನ್ನು ಮೊಬೈಲ್ ನಶೆಯಿಂದ ಮುಕ್ತಗೊಳಿಸಲು ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಆಧುನಿಕ ಕಾಲದ ಪೇರೆಂಟ್ಸ್ಗಳಿಗೆ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದೆ ಮಕ್ಕಳು ಇವತ್ತು. ನೀವು ಹೋಗಿ ನೋಡಿ, ಪ್ರತಿ ಮನೆಯಲ್ಲಿ ಒಂದು ಮಗುವಿನ ಕೈಯಲ್ಲೊಂದರಂತೆ ಮೊಬೈಲ್ ಫೋನ್ಗಳು, ಸ್ಮಾರ್ಟ್ ಫೋನ್ಗಳಿದೆ. ಕೇರಳದಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇದೆ ಸಹೋದರರೇ. ಅಲ್ಲಿ 7 ಮತ್ತು 13 ವರ್ಷದ ಎಡೆಯಲ್ಲಿರುವ ಮಕ್ಕಳಿಗೆ ಬ್ರೈನ್ ಕ್ಯಾನ್ಸರ್ ಆಗಿ ಹಲವು ಮಕ್ಕಳು ದಿನಾ ಅಡ್ಮಿಷನ್ ಆಗ್ತಾ ಇದ್ದಾರೆ. ಯಾಕೆ? ಮೊಬೈಲ್ ಫೋನ್ ಕೈಯಲ್ಲಿ ಕೊಟ್ಟು. ಕೆಲವು ತಾಯಿಯಂದಿರಿಗೆ ಅವರಿಗೂ ಸಹ ಮೊಬೈಲ್ ಫೋನ್ ನೋಡ್ಬೇಕು, ಅದಕ್ಕೇನ್ ಮಾಡ್ತಾರೆ, ಒಂದು ಮೊಬೈಲ್ ಫೋನ್ ಮಗುವಿನ ಕೈಯಲ್ಲಿ ಕೊಟ್ಟು ಬಿಡ್ತಾರೆ. ತಾಯಿಯಂದಿರು ಹೆಚ್ಚಾಗಿ ಮೊಬೈಲ್ ಫೋನ್ ದಾಸಿಗಳಾಗಿದ್ದಾರೆ. ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿಯೂ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತ ಒಂದು ಹದೀಸ್ ನೆನಪಿಗೆ ಬರ್ತದೆ. ಸಿಂಫಾನಿ ಮಿನ್ ಉಮ್ಮತಿ ಇದಾ ಸಲಹ ಸಲಹ الناس ವೈದಾ ಫಸದ ಫಸದ الناس ಅಲಾ ಅಲ್ ಉಲಮಾ ವಲ್ ಉಮರಾ ಔ ಕಮಾ قال ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನನ್ನ ಉಮ್ಮತ್ತಿನಲ್ಲಿ 2 ವಿಭಾಗ ಜನ ಇದ್ದಾರೆ. ಅವರು ಉತ್ತಮರಾದ್ರೆ ನನ್ನ ಉಮ್ಮತ್ತು ಎಲ್ಲವೂ ಸರಿ ಆಯ್ತು. ಅವರು ಕೆಟ್ಟು ಹೋದ್ರೆ ನನ್ನ ಉಮ್ಮತ್ತು ಕೆಟ್ಟು ಹೋಯಿತು. ಯಾರದು 2 ವಿಭಾಗ? ಅಲ, ನಿಶ್ಚಯವಾಗಿಯೂ ನೀವು ತಿಳಿಯಿರಿ, ಅಲ್ ಉಲಮಾഉ ವಲ್ ಉಮರಾಉ. ಒಂದನೆಯದಾಗಿ ಉಲಮಾಗಳು ವಿದ್ವಾಂಸರು, ಇನ್ನೊಂದು ಉಮರಾಗಳು ನಾಯಕರು. ಇವರಿಬ್ಬರು ಸರಿಯಾದ್ರೆ ಎಲ್ಲ ಸರಿಯಾಗತ್ತೆ. ಇವರು ತಪ್ಪಿದ್ರೆ ಅಂದ್ರೆ ನೀವು ಕೇಳ್ಬಹುದು ಉಲಮಾಗಳು ಹೇಗೆ ತಪ್ತಾರೆ? 5 ಹೊತ್ತು ನಮಾಜ್ ಮಾಡ್ತಾರೆ ಉಲಮಾಗಳು, ಮಸೀದಿಯಲ್ಲೇ ಇರ್ತಾರೆ ಅಲ್ವಾ? ಸಾಲದು. ಮತ್ತೆ ಸಾಮುದಾಯಿಕ ಕಾಳಜಿಯುಳ್ಳ ಉಲಮಾಗಳಾಗಿರ್ಬೇಕು, ವಿದ್ವಾಂಸರಾಗಿರ್ಬೇಕು. ಸಮಾಜದ ಕಾಳಜಿ ನಮಗಿರ್ಬೇಕು. ನೀವು ನೋಡಿ, ಸಣ್ಣ ಉದಾಹರಣೆ ಹೇಳ್ತೇನೆ. ಇಂದು ನಮ್ಮ ಕೌಮಿನ ಒಂದು ಮದುವೆ ನಡೆಯುವುದು ನೋಡಿ ನೀವು. ಮದುವೆಗೆ ರಸ್ತೆ ಬ್ಲಾಕ್, 4 ಗಂಟೆಗೆ ನಿಖಾ ಆದ್ರೆ 5 ಗಂಟೆಗೆ ಮದುಮಗ ಬರುವಂತದ್ದು. ಯಾಕೆ? ಟೈಮಿಗೆ ಬಂದ್ರೆ ಮದುಮಗನಿಗೆ ಬೆಲೆ ಇಲ್ಲ ಅಂತೇಳಿ. ಅರ್ಧ ಗಂಟೆ 1 ಗಂಟೆ ಲೇಟ್ ಆದ್ರೆ ಮಾತ್ರ ಅವನಿಗೆ ಬೆಲೆ ಅಂತೇಳಿ. ನಂತರ ಆ ಮದುವೆ ಇನ್ನು ಮಸೀದಿಲಿ ನಡೆದ್ರು ಕೂಡ, ಇನ್ನು ಹಾಲ್ಗಳಲ್ಲಿ ನಡೆದ್ರು ಕೂಡ ಆ ಮದುವೆ ಅಲ್ಲಿರುವಂತ ಕಾಣುವಂತಹ ಒಂದು ದುಂದು ವೆಚ್ಚಗಳು. ಒಂದು ಮದುವೆ ಕಳೆಯುವಾಗ ಸಾಧಾರಣ 1 ಲಕ್ಷ 2 ಲಕ್ಷ ರೂಪಾಯಿಯ ಅನ್ನಾಹಾರಗಳನ್ನ ದುಂದು ವೆಚ್ಚ ಮಾಡಿ ಗುಂಡಿ ತೆಗೆದು ಗುಂಡಿಯೊಳಗೆ ಮುಚ್ಚಿ ಬಿಡುವಂತಹದ್ದು ನಾವು ಕಾಣ್ತಾ ಇದ್ದೇವೆ. ಹಿಂದೂ ಸಹೋದರ ಮದುವೆ ನೀವು ನೋಡಿ ಎಷ್ಟು ಚಂದ, ಒಂದೇ ಒಂದು ಶಬ್ದ ಕೋಲಾಹಲ ಮದುವೆಗಳಲ್ಲಿಲ್ಲ. ಕ್ರೈಸ್ತವ ಸಹೋದರರ ಮದುವೆಗಳನ್ನ ನೀವು ನೋಡಿ ಎಷ್ಟು ಚಂದ. ಆದರೆ ಪವಿತ್ರ ಕುರ್ಆನ್ ಹೇಳುತ್ತದೆ ಏನೋ, ಕುಂತುಂ ಖೈರ ಉಮ್ಮಾ ಉಖ್ರಿಜತ್ ಲಿನ್ನಾಸ್. ಪವಿತ್ರ ಕುರ್ಆನ್ ನಲ್ಲಿ क़ाल ಅಲ್ಲಾಹು ಅಜ್ಜ ವಜಲ್, ಕುಂತುಂ ಖೈರ ಉಮ್ಮಾ, ನೀವು ಅತ್ಯಂತ ಉತ್ಕೃಷ್ಟವಾದ ಸಮುದಾಯವಾಗಿದ್ದೀರಿ. ನಿಮ್ಮನ್ನು ಯಾಕೆ ಸೃಷ್ಟಿಸಲಾಗಿದೆ ಗೊತ್ತಾ? ಉಖ್ರಿಜತ್ ಲಿನ್ನಾಸ್, ಜನರಿಗೆ ಮಾರ್ಗದರ್ಶನ ನೀಡಲಿಕ್ಕಾಗಿ ನಿಮ್ಮನ್ನ ನಾವು ಸೃಷ್ಟಿಸಿದ್ದೇವೆ ಅಂತೇಳಿ. ಇಂದು ಜನ ನಮ್ಮಲ್ಲಿ ಬಂದು ಹೇಳ್ತಾರೆ, ನೀನು ಕುಡಿಬೇಡ, ಇಬ್ರಾಹಿಂ ಚಾ ನೀನು ಕುಡಿಬೇಡ, ಕಾದರ್ ಚಾ ನೀನು ಕುಡಿಬೇಡ ಅಂತೇಳಿ. ನಾವು ಆಚೆಗೆ ಹೇಳಬೇಕಾದಂಥದ್ದು ಇಂದು ಅವರು ನಮ್ಗೆ ಉಪದೇಶ ನೀಡ್ತಾ ಇದ್ದಾರೆ. ಇನ್ನು ತಂದೆ ತಾಯಿಯನ್ನು ನೋಡ್ತಾ ಇಲ್ಲ, ನಾವು ಮಕ್ಕಳನ್ನು ನೋಡ್ತಾ ಇಲ್ಲ. ಮಕ್ಕಳನ್ನು ನೋಡೋ ವಿಚಾರದಲ್ಲಿ ಈಗ ತಾನೇ ಒಬ್ರು ಮಾತನಾಡಿದ್ರು, ಮಕ್ಕಳನ್ನ ಸಿಡಿ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡಿಕೊಳ್ಬೇಕು ಅಂತೇಳಿ. ತುಂಬಾ ಖುಷಿ ಆಯ್ತು. ಪವಿತ್ರ ಕುರ್ಆನ್ ಹೇಳಿದೆ, ಯಾ ಅಯ್ಯುಹಲ್ಲದೀನ ಆಮನು ಖೂ ಅಂಫುಸಕುಂ ವ ಅಹ್ಲಿಕುಂ ನಾರ. ನೀವು ಸ್ವರ್ಗಕ್ಕೆ ಹೋಗ್ಬೇಕು, ಸಾಲದು ನಿಮ್ಮ ಮಕ್ಕಳು ಮತ್ತು ಮಡದಿಯಂದಿರನ್ನ ನೀವು ನರಕದಿಂದ ರಕ್ಷಿಸಬೇಕು ಅಂತ ಹೇಳಿ ಪವಿತ್ರ ಕುರ್ಆನ್ ಹೇಳಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಅಕ್ರಿಮು ಔಲಾದಕುಂ ಫಇನ್ನ ಔಲಾದಕುಂ ತುಹಫತುಲ್ ಲಕುಂ. ನಿಮ್ಮ ಮಕ್ಕಳನ್ನು ನೀವು ಗೌರವಿಸಿ. ಯಾಕೆ? ಮಕ್ಕಳು ಅಂತ ಹೇಳಿದ್ರೆ ಮದುವೆ ಆದ ತಕ್ಷಣ ಮಕ್ಕಳು ಹುಟ್ಟುತ್ತೆ ಅಂತ ಹೇಳಿ ನೀವು ಭಾವಿಸಬೇಡಿ. ಮದುವೆ ಆಗಿ 10 ವರ್ಷ 12 ವರ್ಷ 20 ವರ್ಷ ಕಳೆದವರು ಒಂದು ಮಗುವಿಲ್ಲದ ಕಷ್ಟಪಡುವವರು ಎಷ್ಟು ಜನ ಇದ್ದಾರೆ. ಇನ್ನು ಕೆಲವರಿಗೆ ಗಂಡು ಮಗು ಮಾತ್ರ, ಒಂದು ಹೆಣ್ಣು ಮಗು ಬೇಕು ಅಂತೇಳಿ ಕಷ್ಟಪಡುವವರು ಎಷ್ಟು ಜನ ಇದ್ದಾರೆ. ಇನ್ನು ಕೆಲವರು ಹೆಣ್ಣು ಮಕ್ಕಳು ಮಾತ್ರ, ನನ್ಗೊಂದು ಗಂಡು ಮಗು ಬೇಕು ಅಂತೇಳಿ ಆಸೆ ಪಡುವವರು ಎಷ್ಟು ಜನ ಇದ್ದಾರೆ. ಇನ್ನು ಕೆಲವರು ಮಕ್ಕಳೇ ಇಲ್ಲ.
ಅಲ್ಲಾಹನು ಪ್ರವಾದಿಯವರು ಹೇಳುತ್ತಾರೆ, ಅಕ್ರಿಮು ಔಲಾದಕುಂ, ನಿಮ್ಮ ಮಕ್ಕಳನ್ನ ನೀವು ಗೌರವಿಸಬೇಕು. ಯಾಕೆ? ಫಇನ್ ಔಲಾದಕುಂ ತುಹ್ಫತುಲ್ ಲಕುಂ, ಮಕ್ಕಳು ಅಂತ ಹೇಳಿದ್ರೆ ಅಲ್ಲಾಹನು ನಿಮ್ಗೆ ಕೊಡುವಂತಹ ಗಿಫ್ಟ್ ಆಗಿದೆ, ಪಾರಿತೋಷಕವಾಗಿದೆ ಅಂತೇಳಿ. ಮಕ್ಕಳನ್ನು ಯಾವ ರೀತಿ ನಾವು ಗೌರವಿಸಬೇಕು? ಮಕ್ಕಳ ಕೈಯಲ್ಲಿ ಮೊಬೈಲ್ ಫೋನ್ ಕೊಟ್ಟು, 18 ವರ್ಷದ ಕೆಳಗಿನ ಮಕ್ಕಳ ಕೈಯಲ್ಲಿ ಬೈಕ್ ಕೊಟ್ಟು ಸವಾರಿ ನಡೆಸಲಿಕ್ಕೆ ಸಮ್ಮತಿ ಕೊಟ್ಟು, ಬೀದಿಗಳಲ್ಲಿ ಹೆಣವಾಗಿ ಬೀಳುವ ಮಕ್ಕಳನ್ನು ನೋಡಿದ್ರೆ ಎಷ್ಟು ದುಃಖವಾಗುತ್ತೆ ಸಹೋದರರೇ. ಆದ್ದರಿಂದ ಒಂದು ಪ್ರಮಾಣವನ್ನ ನಾವು ತಗೊಳ್ಬೇಕು, ಒಂದು ಪ್ರಾಮಿಸ್ ಮಾಡಿಕೊಳ್ಬೇಕು. ನನ್ನ ಮಗುವಿಗೆ ನಾನು ಆಸ್ತಿ ಮಾಡಿಕೊಡುವುದಕ್ಕೆ ಬದಲಾಗಿ ನನ್ನ ಮಗುವನ್ನೇ ನಾನು ಆಸ್ತಿ ಮಾಡುತ್ತೇನೆ. ನೀವತ್ತು ನೋಡಿ, ನಮ್ಮ ಮಕ್ಕಳು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಡೇಟಾವನ್ನು ನಾವು ನೋಡುವಾಗ, ಪೊಲೀಸು ಅಧಿಕಾರಿಗಳಾಗಿ ನಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ? ಇಲ್ಲ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮುಸಲ್ಮಾನರದ್ದು ಕೇವಲ 6% ಇರುವಂತದ್ದು. ಇನ್ನು ಉನ್ನತ ಹುದ್ದೆಗಳಲ್ಲಿ ಮಿಲಿಟರಿಯಲ್ಲಿ ನೋಡಿದ್ರೆ 100 ಮಿಲಿಟರಿಗಳನ್ನು ಅಥವಾ ಸೈನಿಕರನ್ನು ನಿಲ್ಲಿಸಿದ್ರೆ ಅಲ್ಲಿ ಒಂದೇ ಒಂದು ಮುಸಲ್ಮಾನ್ ಇಲ್ಲ. ಮತ್ತೆ 200 ಜನರನ್ನು ನಿಲ್ಲಿಸಿದ್ರೆ 3-2 ಸಿಗ್ತಾರೆ ನಮ್ಗೆ ಮುಸಲ್ಮಾನರು. ಆಯ್ತಾ? ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡಿ, ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ನೋಡಿದ್ರೆ ನಮ್ಮವ್ರು ಇಲ್ವೇ ಇಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲಿಲ್ಲ, ಇನ್ನು ಇದ್ದಾರೆ ರೈಲ್ವೆ ಅಧಿಕಾರಿಗಳಲ್ಲಿ. ಎಲ್ಲಿ ಅಂದ್ರೆ ಗ್ಯಾಂಗ್ ಮ್ಯಾನ್ ಆಗಿ, ಗೇಟ್ ಕೀಪರ್ ಆಗಿ, ಕ್ಲೀನರ್ ಆಗಿ ನಮ್ಮವರಿದ್ದಾರೆ. ಅದಕ್ಕೆ ನಮ್ಮ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ಗೆ ನಾನೊಂದು ಕಿವಿ ಮಾತನ್ನು ಹೇಳ್ತೇನೆ. ನೀವು ಪ್ರತಿ 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಗವರ್ಮೆಂಟ್ ಜಾಬ್ ಗವರ್ಮೆಂಟ್ ಜಾಬಿನ ವಿಷಯದಲ್ಲಿ ಓರಿಯೆಂಟಲ್ ಜಾಬ್ ಅಸೋಸಿಯೇಷನ್ ಅನ್ನು ನೀವು ಮಾಡಬೇಕು. ಅಂದ್ರೆ ನಮ್ಮ ಸರ್ಕಾರದಲ್ಲಿ ಎಷ್ಟು ಜಾಬ್ಗಳಿವೆ. ಒಂದು ವರ್ಷಕ್ಕೆ 10ನೇ ತರಗತಿ ಪಾಸ್ ಆಗಿ ಹೋಗುವ ನಮ್ಮ ಮಗುವನ್ನು ಎಲ್ಲರನ್ನು ಡಾಕ್ಟರ್ ಮಾಡುವಂತದ್ದಲ್ಲ. ನೀವು ನೋಡಿ, ಒಬ್ಬ ಡಿ ಸಿ ಆದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆದ್ರೆ ಅವರಿಗಿರುವಂತಹ ವೇತನ ಎಷ್ಟು? 2 ಲಕ್ಷಕ್ಕಿಂತ ಮೇಲೆ ವೇತನ ಇದೆ. ಅವರಿಗೆ ಒಂದು ದೊಡ್ಡ ಬಂಗ್ಲೆ ಗವರ್ಮೆಂಟ್ ಕೊಡುತ್ತೆ, ಅವರಿಗೆ ಇನೋವಾ ಕಾರು ಕೊಡುತ್ತೆ. ಒಬ್ಬ ಗನ್ ಮ್ಯಾನ್ ಇರ್ತಾನೆ. ಇಡೀ ಭಾರತ ದೇಶದಲ್ಲಿ ಎಲ್ಲಿಗೆ ಬೇಕಾದರೂ ಒಬ್ಬ ಡಿ ಸಿಗೆ ವಿತೌಟ್ ಟಿಕೆಟ್ ಫ್ರೀ ಆಗಿ ಫ್ಲೈಟ್ ಅಲ್ಲಿ ತಿರುಗಾಡಬಹುದು. ಇಷ್ಟೆಲ್ಲ ವಿಚಾರಗಳು ನಮ್ಮ ಒಬ್ಬ ಡಿ ಸಿ ಅವರಿಗಿದೆ ಅಂತ ಹೇಳಿ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ನಮ್ಮ ಮಕ್ಕಳ ತಲೆಯಲ್ಲಿ ಆಗ್ಬೇಕು, ನನ್ಗೊಂದು ಡಿ ಸಿ ಆಗ್ಬೇಕು ಅಂತ ಹೇಳಿ. ನೀವು ನೋಡಿ, ನನ್ನ ಮಗು 3ನೇ ಕ್ಲಾಸ್ ಅಲ್ಲಿ ಕಲಿತಾ ಇದೆ. 3ನೇ ಕ್ಲಾಸಿನಲ್ಲಿ ಕಲಿಯುವ ಮಗು ಕಳೆದ ಸಲ ಅವನು ಹೇಳ್ತಾನೆ, ಬಾಪ ನಮ್ಮ ಡಿ ಸಿ ಸರಿ ಇಲ್ಲ ಅಂತ ಹೇಳಿ. ನಮ್ಗೆ ಡಿ ಸಿ ಅಂತ ಹೇಳಿದ್ರೆ ಈಗ ಗೊತ್ತಾದು ಯಾಕೆ ಸರಿ ಇಲ್ಲ ಅಂತ ಹೇಳಿ, ಮಳೆ ಬರುವಾಗ ರಜೆ ಕೊಡ್ತಾ ಇಲ್ಲ ಅಂತ ಹೇಳಿ. ನಮ್ಮ ಮಕ್ಕಳಿಗೆ ಈಗ ತುಂಬಾ ಅರಿವಿದೆ. ಅವರಿಗೆ ಈ ಲೆವೆಲ್ ಅಲ್ಲಿ ಚಿಂತಿಸುವಂತಹ ಒಂದು ಮೆಂಟಾಲಿಟಿಯನ್ನು ನಮ್ಮ ಮನೆಯಿಂದ ಮಾಡಿಕೊಡ್ಬೇಕು. ಉನ್ನತ ಹುದ್ದೆಗಳಲ್ಲಿ ನಮ್ಮವರು ಬರಬೇಕು. ನೀವು ನೋಡಿ, ನಮ್ಮವರು ಉತ್ತಮವಾದ ಫಲಿತಾಂಶ ಇದೆ. 45% ಜನ ಇದ್ದಾರೆ ನಮ್ಮಲ್ಲಿ. ಎಲ್ಲಿ ಗೊತ್ತಾ? ಜೈಲಿನಲ್ಲಿ ಹೋಗಿ ನೋಡಿ, 45% ಮುಸಲ್ಮಾನರಿದ್ದಾರೆ. 100 ಜನ ಕೈದಿಗಳನ್ನ ನಿಲ್ಲಿಸಿದ್ರೆ ಅಲ್ಲಿ 45 ಜನ ಮುಸಲ್ಮಾನರಿದ್ದಾರೆ. ಆಯ್ತಾ? ಇನ್ನು ಡ್ರಗ್ಸಿನ ವಿಚಾರ ಹೇಳಿದ್ರೆ 100 ಜನರನ್ನ ನಿಲ್ಲಿಸಿದ್ರೆ ಸುಮಾರು 48 ಜನ ಮುಸಲ್ಮಾನರಿದ್ದಾರೆ ಡ್ರಗ್ಸ್ ವಿಚಾರದಲ್ಲಿ. ಯಾವುದೆಲ್ಲ ವಿಚಾರ ಇದೆ ಬ್ಯಾಡ್ ಆಗಿದೆ, ಅದರಲ್ಲೆಲ್ಲ ನಾವಿದ್ದೇವೆ ಸಹೋದರರೇ. ಆದ್ದರಿಂದ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಂತಹ ಅತ್ಯುತ್ತಮ ಸಂಘಟನೆಗಳು ಇಲ್ಲಿ ಮುಂದೆ ಬಂದುಕೊಂಡು ನಮ್ಮ ಊರಿನಲ್ಲಿರುವಂತಹ ಎಲ್ಲ ವಿಚಾರಗಳಲ್ಲಿ, ಸಾಮಾಜಿಕ ವಿಚಾರಗಳಲ್ಲಿ ಕೈಯಾಡಿಸಲೇಬೇಕು. ಕೈಯಾಡಿಸಿದ್ರೆ ಇನ್ಶಾ ಅಲ್ಲ, ಈ ಕಳೆದ SSLC ರಿಸಲ್ಟ್ ನೀವು ನೋಡಿರ್ಬಹುದು, PUC ರಿಸಲ್ಟ್ ನೀವು ನೋಡಿರ್ಬಹುದು. ಹಿಜಾಬಿಗೆ ಸಮಸ್ಯೆ ಆಗಿತ್ತು, ಆದ್ರೂ ಕೂಡ 600 ಮಾರ್ಕ್ ಅಲ್ಲಿ 598, 596, 597 ಫರ್ಜಾನಾ, ಫಾತಿಮಾ, ರಶೀದಾ ಎಲ್ಲ ಹುಡುಗಿಯರಿಗೆ ಒಳ್ಳೆ ಮಾರ್ಕ್ ಬಂದಿದೆ ಸಹೋದರ. ನಾವು ಈಗ ವಿದ್ಯಾಭ್ಯಾಸದಲ್ಲಿ ಮೇಲೆ ಬರ್ತಾ ಇದ್ದೇವೆ, ಆದರೆ ಅದರ ಜೊತೆಗೆ ನೈತಿಕ ಶಿಕ್ಷಣಕ್ಕೆ ಕೂಡ ನಾವು ಒತ್ತು ಕೊಡಬೇಕು. ಯಾಕಂದ್ರೆ ಶಾಲಾ ಕಾಲೇಜುಗಳಲ್ಲಿ ನೈತಿಕ ಶಿಕ್ಷಣ ದೊರೆಯುತ್ತಾ ಇಲ್ಲ. ಶಾಲೆಯಲ್ಲಿ ಒಂದು ಸೇಬನ್ನು ಹಿಡಿದು ಸೇಬಿಗಿರುವಂತಹ ವಿಟಮಿನ್ಗಳು ಯಾವುದು, ಇದರಲ್ಲಿರುವಂತಹ ವಿಟಮಿನ್ಗಳು, ಅದೇ ರೀತಿ ಆಂಟಿಬಯೋಟಿಕ್ಗಳು ಯಾವುದು ಎಲ್ಲ ಕಲಿಸಿಕೊಡ್ತಾರೆ. ಆದರೆ ಈ ಸೇಬು ನಿನ್ನ ಬಳಿಯಲ್ಲಿರುವ ನೀನು ತಿನ್ನುವಾಗ ಹಸಿದವನಿಗೆ ಒಂದು ತುಂಡು ಕೊಡು ಅಂತ ಹೇಳುವಂತ ವಿದ್ಯಾಭ್ಯಾಸ ಇಲ್ಲಿ ಶಾಲೆಗಳಲ್ಲಿ ಸಿಗುವುದಿಲ್ಲ ಅಲ್ವಾ? ತಾಯಿಯಂದಿರ ವಿಚಾರದಲ್ಲಿ ಶಾಲೆಯಲ್ಲಿ ಕಲಿಸಿಕೊಡ್ತಾರೆ. ಒಂದು ತಾಯಿಯ ಉದರದಲ್ಲಿ ಭ್ರೂಣವಾದ ನಂತರ
ಎಷ್ಟು ತಿಂಗಳು ಅದು ಉದರದಲ್ಲಿರುತ್ತದೆ? 9 ತಿಂಗಳು, 9 ದಿನ, 9 ಗಂಟೆ, 9 ಸೆಕೆಂಡ್ ಉದರದಲ್ಲಿ ಭ್ರೂಣ ಇರುತ್ತೆ. ಆದರೆ ಆ ಭ್ರೂಣ ತಾಯಿಯ ಉದರದಲ್ಲಿರುವಾಗ ತಾಯಿ ಎಷ್ಟು ನೋವನ್ನು ಅನುಭವಿಸ್ತಾಳೆ ಅನ್ನುವಂತಹ ಶಿಕ್ಷಣ ಶಾಲೆಗಳಲ್ಲಿ ಕೊಡೋದಿಲ್ಲ. ನೈತಿಕ ಶಿಕ್ಷಣ ಇಲ್ಲ. ಅದಕ್ಕೆ ಅಲ್ವಾ ಇತ್ತೀಚೆಗೆ ಕಾಸರಗೋಡಿನಲ್ಲಿ 22 ವರ್ಷದ ಒಬ್ಬ ಹುಡುಗ 53 ವರ್ಷದ ತನ್ನ ತಾಯಿಯ ಕತ್ತನ್ನೇ ಸೀಳಿಬಿಟ್ಟ. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದ, ನಾನೇ ಕೊಂದದ್ದು ಅಂತ ಹೇಳಿ ಅಲ್ಲಿ ನಿಂತು ಬಿಟ್ಟ. ಯಾಕೆ ಇದು ನಡೆಯುತ್ತೆ? ತಾಯಿ ಹೆರುವಾಗ ತಾಯಿಯ ನೋವೇನು, ತಂದೆ ಯಾರು, ತಂದೆ ನಮಗಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ. ನಾವು ಚಿಕ್ಕಂದಿರುವಾಗ, ನಾವು ಮಂಡಿಯೂರಿ ನಡೆಯುವಾಗ, ನಾವು ಮೆಲ್ಲ ಎದ್ದು ನಿಲ್ಲುವಾಗ ನಮ್ಮ ತಾಯಿ ಎಷ್ಟು ಊಟ ಬಿಟ್ಟಿದ್ದಾಳೆ, ಎಷ್ಟು ನಿದ್ದೆಗೆಟ್ಟಿದ್ದಾಳೆ. ಈ ವಿಚಾರದ ಬಗ್ಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ. ಇತ್ತೀಚೆಗೊಂದು ವಿಡಿಯೋ ನೋಡಿದೆ ನಾನು. 2 ಮಕ್ಕಳು ಕೆನಡಾದಲ್ಲಿದ್ದಾರೆ, ಅವರ ತಂದೆ ಮತ್ತು ತಾಯಿ ಇಲ್ಲಿ ಕೇರಳದಲ್ಲಿದ್ದಾರೆ. ಅವರು ನೋಡುದು ಕೂಡ ಇಲ್ಲ. ತಂದೆ ತಾಯಿಯ ಸಂಪತ್ತೆಲ್ಲ ಬರೆದು ಅವರ ಹೆಸರಲ್ಲಿ ಇಟ್ಟುಕೊಂಡಿದ್ದಾರೆ, ಆದರೆ ತಂದೆ ತಾಯಿಯನ್ನು ನೋಡೋದಿಲ್ಲ. ಈ ವಿಚಾರಗಳಲ್ಲಿ ನಾವು ಅತ್ಯಂತ ಹೆಚ್ಚಿನ ಜವಾಬ್ದಾರಿಯನ್ನ ನಾವು ವಹಿಸ್ಕೊಳ್ಬೇಕು. ಮಕ್ಕಳನ್ನು ಹೇಗೆ ಬೆಳೆಸಬೇಕು, ತಂದೆ ತಾಯಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ಅದರ ಜೊತೆಗೆ ಡ್ರಗ್ಸಿನ ವಿಚಾರದಲ್ಲಿ, ನಶೆ ವಿಚಾರದಲ್ಲಿ ನಾವು ಅತ್ಯಂತ ಹೆಚ್ಚು ತಿಳ್ಕೊಳ್ಬೇಕು. ಯಾಕಂದ್ರೆ ಇಂದಲ್ಲ, 1400 ವರ್ಷಗಳ ಹಿಂದೆ ಹಂತವಾಗಿ ಇಲ್ಲಿ ಡ್ರಗ್ಸ್ ಅನ್ನ ನಿಷೇಧ ಮಾಡುವಂತಹ ವ್ಯವಸ್ಥೆಯನ್ನು ತಂದವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರಥಮವಾಗಿ ಹೇಳಿದ್ರು, ಯಸ್ಅಲೂನಕ ಅನಿಲ್ ಖಮ್ರಿ ವಲ್ ಮೈಸಿರ್. ಓ ಪ್ರವಾದಿ ವರ್ಯರೇ, ನಿಮ್ಮಲ್ಲಿ ಜನಗಳು ಬಂದು ಮದ್ಯ ಮತ್ತು ಜೂಜಾಟದ ಬಗ್ಗೆ ನಿಮ್ಮಲ್ಲಿ ಕೇಳುತ್ತಾರೆ. ಕುಲ್, ಅವರಲ್ಲಿ ಹೇಳಬೇಕು ಪ್ರವಾದಿ ವರ್ಯರೇ, ಫೀಹಿಮಾ ಇಸ್ಮುನ್ ಕಬೀರ್. ಜೂಜಾಟ ಮತ್ತು ಮದ್ಯದಲ್ಲಿ ತುಂಬಾ ಭೀಕರವಾದಂತಹ ದುಷ್ಪರಿಣಾಮಗಳಿದೆ. ಆದರೆ ಕೆಲವೊಂದು ಉಪಕಾರಗಳು ಕೂಡ ಇದೆ. ಏನು ಉಪಕಾರ? ಕುಡಿದಾಗ ಸ್ವಲ್ಪ ಮಸ್ತಾಗುತ್ತದೆ, ಸ್ವಲ್ಪ ಎಂಜಾಯ್ಮೆಂಟ್ ಆಗುತ್ತೆ, ಮನೋರಂಜನೆ ಆಗುತ್ತೆ ಅಷ್ಟೇ. ಆದರೆ ಅದರ ದುಷ್ಪರಿಣಾಮಗಳು ಈ ಕೆಲವು ಚಿಲ್ಲರ ಉಪಕಾರಗಳಿಗಿಂತ ಕೂಡ ದೊಡ್ಡ ಭಯಾನಕವಾದ ಪರಿಣಾಮಗಳು ಅದರಲ್ಲಿದೆ. ಆದ್ದರಿಂದ ಅಲ್ಲಿಗೆ ಹೋಗ್ಬೇಡಿ ಅಂತೇಳಿ. ತದನಂತರ ಮತ್ತೊಂದು ಆಯತ್ತು ನಾಜಿಲಾಯಿತು. ಪವಿತ್ರ ಕುರ್ಆನ್ ಹೇಳಿತು, ಲಾ ತಕ್ರಬು ಸಲಾ ವ ಅಂತುಂ ಸುಕಾರ. ನೀವು ಕುಡಿದು ಪಾನಮತ್ತರಾಗಿ ನಮಾಜ್ ಮಾಡ್ಲಿಕ್ಕೆ ಬರಬೇಡಿ ಅಂತೇಳಿ. ಹಾಗೆ ಅವರಿಗೆ ಒಳ್ಳೆ ಚಾನ್ಸ್ ಆಯ್ತು. ರಾತ್ರಿ ಇಶಾ ನಮಾಜಿನ ನಂತರ ಕಂಠ ಪೂರ್ತಿ ಕುಡಿದು ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಂತರ ಪವಿತ್ರ ಕುರ್ಆನ್ ನಲ್ಲಿ ಕೊನೆಯದಾಗಿ ಪವಿತ್ರ ಕುರ್ಆನ್ ಮಾತನಾಡಿತು, ಇನ್ನಮಲ್ ಖಮ್ರು ವಲ್ ಮೈಸಿರ್ ವಲ್ ಅನ್ಸಾಬು ವಲ್ ಅಜ್ಲಾಮು ರಿಜ್ಸುಮ್ ಮಿನ್ ಅಮಲಿ ಶೈತಾನ್ ಫಜ್ತನಿಬೂಹು ಲಅಲ್ಲಕುಂ ತುಫ್ಲಿಹೂನ್. ಈ ಲಹರಿ, ಈ ಜೂಜಾಟ, ಈ ವಿಗ್ರಹಾರಾಧನೆ, ಅದೇ ರೀತಿ ಈ ಶುಭ ಲಕ್ಷಣಗಳನ್ನ ಪರೀಕ್ಷಿಸುವಂತದ್ದು ಎಲ್ಲವೂ ರಿಜ್ಸುಮ್ ಮಿನ್ ಅಮಲಿ ಶೈತಾನ್. ಇದು ಶೈತಾನಿನ ವಕ್ರಿ ಭವನಗಳಾಗಿದೆ. ಆದ್ದರಿಂದ ಫಜ್ತನಿಬೂಹು, ನೀವು ಕುಡಿಯಲೇಬೇಡಿ. ಇವುಗಳನ್ನೆಲ್ಲವನ್ನು ಅವಾಯ್ಡ್ ಮಾಡಿ. ಯಾಕೆ? ಲಅಲ್ಲಕುಂ ತುಫ್ಲಿಹೂನ್, ನಿಮಗೆ ವಿಜಯ ಮೋಕ್ಷ ಬೇಕಾದ್ರೆ ನೀವು ಮದ್ಯಪಾನವನ್ನ ಬಿಟ್ಟು ಬಿಡಿ ಅಂತೇಳಿ. ಕೆಲವರು ಇವತ್ತು ಬೆಳಿಗ್ಗೆ ಒಬ್ಬ ಕೌನ್ಸಿಲಿಂಗ್ಗೆ ಬಂದಿದ್ದ. ಇವತ್ತು ಬೆಳಿಗ್ಗೆ ಆತ ಹೇಳ್ತಾನೆ, ನಾನು ಕುಡಿತೇನೆ ಗುರುಗಳು. ಯಾಕೆ ಕುಡಿತಿ? ನನ್ನ ಪತ್ನಿಯ ಕಾರಣಕ್ಕಾಗಿ ನಾನು ಕುಡಿತೇನೆ. ಅವಳು ಏನ್ ಮಾಡ್ತಾಳೆ? ಅವಳು ಮನೆಯಲ್ಲಿ ಸರಿಯಾಗಿ ಸ್ವಚ್ಛತೆ ಮಾಡೋದಿಲ್ಲ, ಬೇಕಾಗುವಾಗ ಅವಳು ಸ್ನಾನ ಮಾಡೋದಿಲ್ಲ, ಅವಳೊಂದು ಉದಾಸೀನ ಮಾಡ್ತಾಳೆ. ಅವಳಿಗೆ ನಾನು ಉಪದೇಶಿಸಿ ಎಲ್ಲ ಆಯ್ತು, ಅವಳು ಕೇಳೋದೇ ಇಲ್ಲ. ಮನೆಯಲ್ಲಿ ನೋಡುವಾಗ ಯಾವತ್ತೂ ಕಸ ಗುಡಿಸೋದಿಲ್ಲ, ರಾತ್ರಿ ಪಾತ್ರ ತೊಳೆಯದೆ ಮಲಗ್ತಾಳೆ. ಇದನ್ನೆಲ್ಲ ನೋಡುವಾಗ ನಾನು ಲಾಸ್ಟ್ಗೆ ಟೆನ್ಷನ್ ಆಗಿ ಕುಡಿದು ಬಿಟ್ಟೆ ಅಂತೇಳಿ. ಸಹೋದರರೇ, ನನ್ನ ಯುವ ಸಹೋದರರು ಆಲೋಚಿಸಬೇಕು, ಕುಡಿದ್ರೆ ಅವಳು ಸರಿಯಾಗ್ತಾಳ? ಇಲ್ಲ. ನೀನು ಕುಡಿದ್ರೆ ಅವಳು ಪಾತ್ರ ತೊಳಿತಾಳ? ಇಲ್ಲ. ಆದ್ದರಿಂದ ಕುಡಿತದ ಚಟ ಯಾವುದಕ್ಕೂ ಪರಿಹಾರ ಇಲ್ಲ. ಕೆಲವು ಯುವಕರು ಹೇಳೋದಿದ್ರೆ ಟೆನ್ಷನ್ ಆಗಿ ಕುಡಿತೇನೆ, ಮತ್ತೆಂತ ಮಾಡೋದು? ಇವತ್ತು ನೀವು ಒಂದು ಭಯಾನಕ ಅವಸ್ಥೆ. ಸುಮಾರು 60 ವರ್ಷ ಪ್ರಾಯದ ಒಬ್ಬ ತಂದೆ ಕೌನ್ಸಿಲಿಂಗ್ಗೆ ಬಂದಿದ್ರು. ಅವ್ರು ಹೇಳಿದಂತ ಗೊತ್ತಾ? ನನ್ನ ಮಕ್ಕಳನ್ನು ನೋಡೋದಿಲ್ಲ, ನನ್ನ ಪತ್ನಿ ತೀರಿಕೊಂಡಿದ್ದಾಳೆ, ಮನೆಯಲ್ಲಿ ನಿಮ್ಗೆ ಚಾಯ್ ಬೇಕಾ, ನಿಮ್ಗೆ ಊಟ ಬೇಕಾ, ಸಮಯಕ್ಕೆ ಸರಿಯಾಗಿ ಅವ್ರು ಕೊಡೋದಿಲ್ಲ. ನನಗೆ ಒಮ್ಮೊಮ್ಮೆ ನಾನು ಆಲೋಚಿಸ್ತೇನೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಅಂತ. ನೋಡಿ,
ಮನೆಯಲ್ಲಿ ಮಕ್ಕಳು ನೋಡಿಕೊಳ್ಳದ ವಯಸ್ಕರು, ಅವರಿಗೆ ತುಂಬಾ ಟೆನ್ಷನ್ ಇದೆ. ಇವತ್ತು ತುಂಬಾ ವಯಸ್ಕರನ್ನ ನೀವು ಇವತ್ತು ಗೌರವಿಸಿದ್ದೀರಿ, ನನಗೆ ತುಂಬಾ ಖುಷಿ ಆಯ್ತು ಸಹೋದರರೇ. ಯಾಕೆ? ಊರಿನಲ್ಲಿ ವಯಸ್ಕರಿಗೆ ಗೌರವ ಕೊಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಅದೇನೆಂದ್ರೆ ಮಲ್ಲಂ ಯುಬಜ್ಜಿಲ್ ಕಬೀರನ ವಮಲ್ಲಂ ಯರ್ಹಂ ಸಗೀರನ ಫಲೈಸ ಮಿನ್ನಾ ಔ ಕಮಾ ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮ ಸಮುದಾಯದಲ್ಲಿರುವ ಹಿರಿಯರನ್ನು ಗೌರವಿಸದವರು, ಕಿರಿಯರನ್ನ ಕರುಣೆ ತೋರಿಸದವರು ಫಲೈಸ ಮಿನ್ನಾ, ಅವನು ಮನುಷ್ಯನೇ ಅಲ್ಲ, ಅವನು ಮುಸಲ್ಮಾನನೇ ಅಲ್ಲ ಅಂತೇಳಿ ಪ್ರವಾದಿಯವರು ಹೇಳಿದರು. ಆದರೆ ಗೌರವ ಕೇವಲ ವೇದಿಕೆಯ ಮೇಲೆ ಮಾತ್ರ ಆಗಬಾರ್ದು. ನಮ್ಮ ಮನೆಯಲ್ಲಿರುವ ತಂದೆಯನ್ನು ನಾವು ಗೌರವಿಸಬೇಕು. ತಂದೆ ಮನೆಯಲ್ಲಿರ್ತಾರೆ, ನಾವು ಗ್ರಹಿಸ್ತೇವೆ ಅಂತ ಗೊತ್ತಾ? ತಂದೆಗೆ ನಾವು ಮೆಡಿಸಿನ್ ಕೊಡ್ತೇವೆ, ಊಟ ಕೊಡ್ತೇವೆ. ಆದರೆ ತಂದೆಗೆ ಒಂದು ಪಾಕೆಟ್ ಮನಿಯನ್ನ ಕೂಡ ಕೊಡಬೇಕು. ಒಂದು ದಿನ ಒಂದು 100 ರೂಪಾಯಿ, ಅದರ ಒಂದು 50 ರೂಪಾಯಿ ತಂದೆ ಕೊಡಬೇಕು. ಒಮ್ಮೆ ತಂದೆಯನ್ನು ಕರ್ಕೊಂಡು ಟೌನಿಗೆ ಹೋಗ್ಬೇಕು. ಏನ್ ಬೇಕಾ ಅವರಿಗೆ? ಮಸಾಲೆ ದೋಸೆ ಬೇಕಾ, ಅಲ್ಲ ಚರ್ಮುರಿ ಬೇಕಾ, ಎಲ್ಲೊಮ್ಮೆ ಸುತ್ತಾಡಿಸಿಕೊಂಡು ಬರುವಾಗ ತಂದೆಯ ಜೊತೆ ಕುಳಿತುಕೊಂಡು ಮಾತನಾಡಬೇಕು. ಬಾಪ ಎಂದು ಬೇಣು, ಬಾಪ ಎಂದ್ರೆ ಬೇಣು, ನಿನಗೆ ಹುಷಾರುಲ್ಲಾರ, ಮರಂದು ತೀರ್ದರ, ನೀವು ತಕೊಂಡು ಬರೋದು ಬೇಡ, ಅದು ಮುಗ್ದಿದೆ ಅಂತ ಹೇಳಿ ಕೇಳುವಾಗ ಅವರ ಮನಸ್ಸಿಗೆ ಲಭಿಸುವಂತಹ ಒಂದು ಖುಷಿ, ಆ ಒಂದು ಆನಂದ. ತಾಯಿಯ ಹತ್ತಿರ ಹೋಗಿ ಕೂತ್ಕೊಳ್ಬೇಕು. 1-2 ನಿಮಿಷ ತಾಯಿಯನ್ನು ನೋಡಬೇಕು. ತಾಯಿಯ ಮುಖವನ್ನು ನೋಡುವಂಥದ್ದು, ತಂದೆಯ ಮುಖವನ್ನು ನೋಡುವಂಥದ್ದು, ಕಾಬಾ ಶರೀಫನ್ನು ನೋಡುವಂಥದ್ದು ನಮ್ಮ ಜೀವನದ ಅತ್ಯಂತ ಶ್ರೇಷ್ಠವಾದ ಸಮಯವಾಗಿದೆ. ಪವಿತ್ರ ಕುರ್ಆನ್ನ ಪೇಜುಗಳನ್ನು ನೋಡುವಂಥದ್ದು. ನಾವಿಂದು ಫುಲ್ ಆಗಿ ಮೊಬೈಲ್ ಫೋನ್ ಅನ್ನೇ ನೋಡ್ತಾ ಇದ್ದೇವೆ. ನಮ್ಗೆ ಬೇರೆ ಏನು ಕಾಣುತ್ತಾ ಇಲ್ಲ ಸಹೋದರರೇ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ 9:30 ಆಗಿದೆ ನಾನು ಮಾತನಾಡುವಾಗ. ಇನ್ನು ಒಂದು 20 ನಿಮಿಷ ಮಾತನಾಡುವ ಅಂತೇಳಿ. ಯಾಕಂದ್ರೆ ನಿಮ್ಮ ಮೂಡೆಲ್ಲ ಭಾಷಣ ಕೇಳುವ ಇದರಲ್ಲಿ ಇಲ್ಲ. ನೀವು ಮನೋರಂಜನೆಯ ಮಕ್ಕಳಿಗೆ ಪ್ರೈಸ್ ಕೊಟ್ಟ ಪ್ರೈಸ್ ಅನ್ನೆಲ್ಲ ಮನೆಯಲ್ಲಿ ಹೋಗಿ ನೋಡ್ಬೇಕು ಅಂತ ಹೇಳಿ ಎಲ್ಲರ ಮನಸ್ಸಿನಲ್ಲಿ ಇರ್ಬೋದು. ಏನೇ ಇರ್ಲಿ, ನಿಮ್ಮ ಆ ಯುವಕರ ಒಂದು ಐಕ್ಯ ನನಗೆ ತುಂಬಾ ಖುಷಿ ಆಯ್ತು. ಕೆಲವು ಕಡೆ ಕಾರ್ಯಕ್ರಮಗಳೆಲ್ಲ ನಡೀತದೆ, ಒಂದು ಟೀಮ್ ಯುವಕರು ಸ್ಟೇಜಿನ ಹಿಂದೆ ನಿಂತು ಗಲಾಟೆ ಮಾಡ್ತಾ ಇರ್ತಾರೆ. ಅದು ಸಮ ಇಟ್ಲ, ಇದು ಸಮ ಇಟ್ಲ, ಅವನಿಗೆಂದು ಕೊಡುತ್ತೆ, ಅವನಿಗೆಂದು ಈ ಪಾಠಿ. ಆದ್ರೆ ಮಾಷಾ ಅಲ್ಲ, ಇಲ್ಲಿ ಯುವಕರು ಒಳ್ಳೆ ಹುರುಪಿನಿಂದ ಇಲ್ಲಿ ಅಧ್ಯಕ್ಷರು ಹೇಳುವಾಗ ಎಲ್ಲವನ್ನ ಮ್ಯಾನೇಜ್ ಮಾಡಿಕೊಂಡು ನೀವು ಮಾತನಾಡಿದ್ದೀರಿ, ನೀವು ಕಾರ್ಯಕ್ರಮವನ್ನ ವೀಕ್ಷಿಸಿದ್ದೀರಿ. ಅದು ನನಗೆ ತುಂಬಾ ಖುಷಿಯಾಗಿದೆ. ನಾನು ಹೆಚ್ಚೇನು ಮಾತನಾಡುವುದಿಲ್ಲ. ಇನ್ನು ಈ ಕಾರ್ಯಕ್ರಮ ಈ ಔಟ್ಡೋರ್ ಪ್ರೋಗ್ರಾಮ್ ಅಲ್ಲ, ನಾನು ಗ್ರಹಿಸಿದ್ದು ಒಂದು ಇಂಡೋರ್ ಕಾರ್ಯಕ್ರಮ ಆಗಿರಬಹುದು ಅಂತೇಳಿ. ನಮ್ಗೆ ತುಂಬಾ ಮಾತನಾಡ್ಲಿಕ್ಕಿದೆ. ಕೇವಲ ಇಷ್ಟು ದೂರದಿಂದ ಮಾತನಾಡಿದ್ರೆ ಅದು ಅಟ್ಯಾಚ್ ಆಗೋದಿಲ್ಲ. ಕ್ಲಾಸ್ ಆಗಿರ್ಬೇಕು. ಕ್ಲಾಸ್ನ ವಿಚಾರದಲ್ಲಿ ಒಂದು ಕೊಟೇಶನ್ ಇದೆ, ಅದೇನಂದ್ರೆ ದ ಕ್ಲಾಸ್ ಈಸ್ ಡಿಸ್ಕಸ್ ಬಿಟ್ವೀನ್ ಎ ಟೀಚರ್ ಅಂಡ್ ಸ್ಟೂಡೆಂಟ್ಸ್. ಒಬ್ಬ ಟೀಚರ್ ಮತ್ತು ಸ್ಟೂಡೆಂಟ್ಸ್ಗಳು ಕುಳಿತುಕೊಂಡು ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು. ಆಗ ನಮ್ಗೆ ತುಂಬಾ ವಿಚಾರಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಇರ್ತದೆ. ಇನ್ಶಾ ಅಲ್ಲಾ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಇನ್ಶಾ ಅಲ್ಲಾ ಉಸ್ತಾದ್ ಇನ್ನೊಮ್ಮೆ ನಾವು ಬರಬೇಕು. ಇಲ್ಲಿ ಒಂದು ಇಂಡೋರ್ ಅಲ್ಲಿ ನಮ್ಮನ್ನು ಯುವಕರನ್ನ ಜೊತೆ ಕೂರಿಸಿಕೊಂಡು, ಅದೇ ರೀತಿ ಆಡಳಿತ ಸಮಿತಿಯವರನ್ನ ಜೊತೆ ಕೂಡಿಸಿಕೊಂಡು ಮಾತಾಡಬೇಕು. ಅದೇ ರೀತಿ ನಮ್ಮ ತಾಯಂದಿರ ಜೊತೆ ಮಾತಾಡಬೇಕು, ತುಂಬಾ ಮಾತಾಡಬೇಕು. ನಾವಿವತ್ತೆಲ್ಲ ಕಮ್ಯುನಿಕೇಶನ್ ಇಲ್ಲದೆ ಎಲ್ಲ ಹಾಳಾಗಿ ಹೋಗಿದೆ. ತಾಯಿ ಮಾಡಿದ ಅದೆಷ್ಟೋ ಸಮಯ ಆಗಿರ್ಬೋದು, ತಂದೆಯ ಮುಖ ನೋಡದೆ ಅದೆಷ್ಟೋ ಸಮಯ ಆಗಿರ್ಬಹುದು. ಎಲ್ಲರೂ ಕೂಡ ಇವತ್ತೇ ಒಂದು ಪ್ರಮಾಣ ವಚನವನ್ನ ಮಾಡಿ, ಇನ್ಶಾ ಅಲ್ಲಾ ನನ್ನ ತಾಯಿಯ ಮುಖವನ್ನು ನಾನು ನೋಡ್ತೇನೆ, ನನ್ನ ತಂದೆಯ ಹತ್ರ ನಾನು ಮಾತಾಡ್ತೇನೆ, ನನ್ನ ಪತ್ನಿಯ ಜೊತೆ ಕೂತ್ಕೊಂಡು ಮಾತನಾಡ್ತೇನೆ. ನೀವು ನೋಡಿ, ಸಾಧಾರಣ ಒಂದು 60 ದಾಂಪತ್ಯ ಜೀವನದ ಎಡೆಯಲ್ಲಿರುವ ಬಿರುಕಿನ ಸಮಸ್ಯೆಯನ್ನ ಸರಿ ಮಾಡ್ಲಿಕ್ಕೆ ಒಂದು ಕೌನ್ಸಿಲಿಂಗ್ ಮಾಡಿದೆ. ಎಲ್ಲರೂ ಹೇಳಿದೇನು ಗೊತ್ತಾ? ಪತಿ ರಾತ್ರಿ ಬೆಡ್ರೂಮಿಗೆ ಬರ್ತಾನೆ, ಬಂದು ಮಂಚದ ಒಂದು ಸೈಡ್ ಅಲ್ಲಿ ಕೂತ್ಕೊಳ್ತಾನೆ, ಪತ್ನಿ ಮತ್ತೊಂದು ಸೈಡ್ ಅಲ್ಲಿ ಕೂತ್ಕೊಳ್ತಾಳೆ. ಇಬ್ರು ಕೂಡ ಮೊಬೈಲ್ ಫೋನ್ ಅಲ್ಲೇ ಬ್ಯುಸಿ ಆಗ್ತಾರೆ. ಬ್ಯುಸಿ ಆಗಿ 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 ಸಾಧಾರಣ 9 ಗಂಟೆಗೆ ಕೂತವರು 12 ಗಂಟೆ ಆಗುವಾಗ ಹೊರಂಗ ಮೊಬೈಲ್ ಫೋನ್ ಅಲ್ಲಿ ಇಬ್ರು ಕೂಡ ಸೈಡ್ ಅಲ್ಲಿ ಬೀಳ್ತಾರೆ. ಒಂದು ದಾಂಪತ್ಯ ಜೀವನದ ಒಂದು ಆನಂದ ಇಲ್ಲ ಯಾರು ಕೂಡ. ಪತಿ ಪತ್ನಿಯರು ಪರಸ್ಪರ ತಿಳಿದುಕೊಳ್ಳೋದಿಲ್ಲ. ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಗೆ ಇನ್ಶಾ ಅಲ್ಲಾ ಸರಿ ಮಾಡ್ಲಿಕ್ಕೆ ಇದೆ. ಅಲ್ಲಾಹ್ ನಮ್ಗೆ ತೌಫೀಕ್ ನೀಡ್ಲಿ. ನಮ್ಮ ಬದ್ರಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಂತಹ ವೆಲ್ಫೇರ್ ಅಸೋಸಿಯೇಷನ್ಗಳು ಒಟ್ಟಾಗಿ ನಾವೊಂದು ಗ್ರೌಂಡ್ ವರ್ಕ್ ಮಾಡಬೇಕು. ಈಗ ತಾನೇ ಹೇಳಿದ ಹಾಗೆ ನಮ್ಮ ಮಕ್ಕಳ ಶಾಲೆಗೆ ಹೋಗುವ ಮಕ್ಕಳ, ಮದ್ರಸೆಗೆ ಹೋಗುವ ಮಕ್ಕಳ ಪುಸ್ತಕಗಳನ್ನು, ಅವರ ಚೀಲಗಳನ್ನು ದೈನಂದಿನ ಪರೀಕ್ಷಿಸಬೇಕು. ಮಕ್ಕಳನ್ನ ನಮ್ಮ ಶತ್ರುಗಳಂತೆ ನಮ್ಮ ಮನಸ್ಸಲ್ಲಿರಬೇಕು. ಅವರಿಗೆ ಪ್ರೀತಿ ಕೊಡಬೇಕು.
ಜೊತೆಗೆ ಅವರನ್ನ ವಾಚ್ ಮಾಡಬೇಕು. ನನ್ನ ಮಗ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ, ಹೊರಗಿನಿಂದ ಒಮ್ಮೆ ತಿಳ್ಕೊಳ್ಬೇಕು. ನನ್ನ ಮಗನಿಗೆ ಯಾರೆಲ್ಲ ಫ್ರೆಂಡ್ಗಳಿದ್ದಾರೆ ಅಂತೇಳಿ. ಎಲ್ಲ ಆದ ನಂತರ ಮೊನ್ನೆ ರಾತ್ರಿ 11 ಗಂಟೆಗೆ ನನ್ನ ಮನೆಗೆ ಒಬ್ಬನನ್ನ ಕೌನ್ಸಿಲಿಂಗ್ ತಗೊಂಡು ಬಂದ್ರು. ಕೈ ಕಾಲೆಲ್ಲ ಕಟ್ಟಿ ಕಾರಲ್ಲಿ ಮಲಗಿಸಿ ತಗೊಂಡು ಬಂದರು ಸಹೋದರ. ಮನೆಯಲ್ಲಿ ಆತ ಇರ್ಲಿಕ್ಕೆ ಅವರಿಗೆ ಭಯ ಆಗ್ತದೆ. ಎಲ್ಲವೂ ನಾವು ನಮ್ಮ ಕೈ ಬಿಟ್ಟು ಹೋಗಿದೆ. ಹೆಚ್ಚು ಹೇಳ್ಬೇಕಂದ್ರೆ ನಮ್ಮ ಕೈಯಲ್ಲಿ ಸಂಪತ್ತು ಹೆಚ್ಚಾಗಿದೆ. ಮಕ್ಕಳಿಗೆ ಬೇಕಾದಷ್ಟು ಹಣ ಕೊಡ್ತೇವೆ, ಮೊಬೈಲ್ ರೀಚಾರ್ಜ್ ಮಾಡಿಕೊಡ್ತೇವೆ. ಹೆಣ್ಮಕ್ಳಿಗೆ ಕೂಡ ನಾವು ಬೇಕಾದಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇವೆ. ಎಲ್ಲವೂ ಚಕ್ಕರೆ ಕನ್ಯಾಗಿ ಬಿಟ್ಟಿದೆ. ಯಾವ ರೀತಿ ಸರಿ ಮಾಡಬೇಕು ಅಂತೇಳಿ ಆಲೋಚಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಕೂಡ ನಮ್ಮ ಉಲಮಾಗಳು ಮತ್ತು ನಮ್ಮ ಉಮರಾಗಳಿಗೆ ಬಾಧ್ಯತೆ ಇದೆ. ಆ ಬಾಧ್ಯತೆಯನ್ನ ಖಂಡಿತವಾಗಿಯೂ ನಾವು ನೆರವೇರಿಸಬೇಕು. ಇನ್ಶಾ ಅಲ್ಲಾ ಸಕ್ಸಸ್ ಆಗ್ತದೆ. ರಿಸಲ್ಟ್ ಅಲ್ಲಾಹ್ ನಮ್ಗೆ ಕೊಡ್ತಾನೆ. ಪ್ರಯತ್ನ ಮಾಡಬೇಕು. ಮಂಜದ್ದ ವಜದ, ಯಾರು ಪ್ರಯತ್ನ ಮಾಡ್ತಾನೆ ಅವನಿಗೆ ಅಲ್ಲಾಹ್ ಫಲವನ್ನ ಕೊಟ್ಟೇ ಕೊಡ್ತಾನೆ. ನಾವೆಲ್ಲರೂ ಕೂಡ ದೈನಂದಿನ ಆಲೋಚಿಸಿಕೊಂಡು ನಮ್ಮ ವಕೀಲರು ಮಾತನಾಡಿದ ಹಾಗೆ, ನಮ್ಮ ಇಲ್ಲಿ ಹಲವು ಜನ ಮಾತನಾಡಿದ ಹಾಗೆ ಎಲ್ಲರೂ ಕೂಡ ಅಡಿಷನಲ್ ಆಗಿ ನಾನು ಸಹ ಹೇಳ್ತೇನೆ. ಇನ್ನು ಹೆಚ್ಚು ಹೇಳೋದಂದ್ರೆ, ಬೇಕಾಗಿ ಬಂದ್ರೆ ಪೊಲೀಸ್ನ ಕೈಯಲ್ಲಿ ಕೊಡುವುದಾದ್ರೂ ಕೂಡ ಮಗನನ್ನು ಕೊಡ್ಲಿಕ್ಕೆ ತಯಾರಾಗಬೇಕು. ನನ್ನ ಮಗ ಅಂತ ಹೇಳಿದೆ ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಾಹನೇ ನಮ್ಮ ಮಕ್ಕಳನ್ನು ನೀನು ಸ್ವಾಲಿಹಾದ ಮಕ್ಕಳಾಗಿ ತಾ ಅಲ್ಲಾ. ನಾನು ಹೆಚ್ಚು ಮಾತನಾಡುವುದಿಲ್ಲ. റഹ്മുറാഹിമായ അൽ മലിക്കുൽ ജബ്ബാറായ അല്ലാഹ് നമ്മുടെ മക്കളെല്ലാം സ്വാലിഹീങ്ങളാക്കണേ പഠിച്ചോനെ. ഇസ്സത്തുള്ള മക്കളാക്കണേ അല്ലാഹ്. നമ്മുടെ ബദ്രിയ വെൽഫെയർ അസോസിയേഷൻ ഇവിടെ നടത്തിയ കാര്യക്രമങ്ങൾ എല്ലാം നീ സ്വീകരിക്കണേ അല്ലാഹ്. ഇനിയും നല്ല രീതിയിൽ നമ്മുടെ മക്കളെ നമ്മുടെ സമുദായത്തിന് ഉപകാരമാകുന്ന മക്കളാക്കി മാറ്റണേ റഹ്മാനെ. അതിനു വേണ്ടിയുള്ള എല്ലാ ഒത്താശയങ്ങളും നമുക്ക് നീ ചെയ്തു തരണം റഹ്മാനെ. കൂടുതലൊന്നും പറയുന്നില്ല, കാരണം 10 മണിക്ക് എനിക്ക് ട്രെയിനിൽ പോകാനുണ്ട്. ഞാൻ 8 മണി മുതൽ 10 മണി വരെ സംസാരിക്കാൻ എന്ന ഉദ്ദേശത്തിൽ വന്നതാണ്. സമയം 9:30 മണിക്കാണ് വേദി കിട്ടിയത്. ഇനി കൂടുതൽ പറഞ്ഞിട്ട് നിങ്ങളെ മോഷിപ്പിക്കാനും ആഗ്രഹിക്കുന്നില്ല. നാഥനായ റബ്ബ് നമ്മുടെ ഈ പരിപാടി കബൂലാക്കി തരട്ടെ. നല്ല നല്ല പരിപാടികൾ ഞാൻ വേദിയിൽ കണ്ടു. ഇതെല്ലാം അള്ളാഹുവിന്റെ പക്കൽ ഒരു കൂലിയുള്ള നല്ല പരിപാടികളാക്കി മാറ്റണേ റഹ്മാനെ. നമ്മളിൽ നിന്ന് മരിച്ചുപോയവരുടെ ഖബറുകൾ നീ വിശാലമാക്കണേ അല്ലാഹ്. ഈ അടുത്ത് എൻ്റെ ബാപ്പ മരിച്ചുപോയിട്ടുണ്ട്. പടച്ചോനെ, ആ ബാപ്പയുടെ ഖബർ നീ വിശാലമാക്കണേ അല്ലാഹ്. ഖബർ സന്തോഷമാക്കണേ റഹ്മാനെ. ഈ ബദ്രിയ വെൽഫെയർ അസോസിയേഷനിൽ നിന്ന് പല ആളുകളും മരിച്ചു പോയിട്ടുണ്ടാകും. ഈ നാട്ടിൽ നിന്ന് മരിച്ചുപോയ എല്ലാ ബാപ്പ ഉമ്മമാരുടെ ഖബറുകളും നീ സ്വർഗമാക്കണേ എന്ന് പ്രാർത്ഥിച്ചുകൊണ്ട് എൻ്റെ സമയം കൃത്യമായി കഴിഞ്ഞിട്ടുണ്ട്. അള്ളാഹു നമ്മുടെ എല്ലാ കാര്യങ്ങളും ഭംഗിയാക്കി തരട്ടെ. ബദ്രിയ വെൽഫെയർ അസോസിയേഷന്റെ കാര്യക്രമങ്ങൾ ഇനിയും നന്നാക്കി എല്ലാവർക്കും മാതൃകമാകുന്ന ഒരു സംഘടനയാക്കി അള്ളാഹു ഇത് തീർക്കണേ എന്ന് മാത്രം പ്രാർത്ഥിച്ചുകൊണ്ട് ആഖിറു ദഅവാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു.